ನಮಗೆ ನಿಜವಾಗ್ಲೂ ತುಂಬಾ ಹರ್ಷ ಇಲ್ಲ. ಇವ್ರಗಳ ಪರಿಸ್ಥಿತಿ ನಿಮ್ಮಲ್ಲೆಲ್ಲ ಹರ್ಷ ನೋಡ್ತಾ ಇದೀವಿ. ನಿಮ್ಗಳಿಗೆ ಹಿಂಗೆ ಆಗ್ತಾ ಹೋದ್ರೆ ನಾವ್ ಹೆಂಗೆ ಸಹಿಸ್ಕೊಂಡಾಗುತ್ತೆ? ಏನ್ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದುಡ್ಡು ಕಾಸೇನಾದ್ರು ಹಿಂದುತ್ವದ ಕೆಲಸ ಮಾಡೋರು ಎಷ್ಟ್ ಜನ ಎಷ್ಟ್ ಸ್ಯಾಲ್ರಿ ತಗೋತಿದೀವಿ, ಎಷ್ಟ್ ಜನ ಎಷ್ಟು ಬಂಗ್ಲೆಯಲ್ಲಿ ಇದೀವಿ. ದೇಶನ್ ತಾಯಿ ಅನ್ಕೊಂಡ್ ಹೋಗ್ತಾರೆ. ಮನೇಲಿರೋ ಅಪ್ಪ ಅಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಮನೆಗಳು ಯಾರಿಗೂ ಬೇಡ, ಆದ್ರೂ ನಮಗೆ ಹಿಂದುತ್ವನ ಬಿಡೋ ಮನ್ಸಿಲ್ವಲ್ಲ. ನಾವ್ ಹೆಂಗ್ ಮಾರ್ಕೊಳಕ್ಕಾಗತ್ತೆ? ನಮ್ ಹಿಂದುತ್ವ ನಾವೇ ಮಾರ್ಕೊಂಡ್ರೆ ನಾವ್ ಬದುಕಿದ್ದು ವೇಸ್ಟ್. ಇವತ್ತು ನಿಜವಾಗ್ಲೂ ಹರ್ಷನ್ ಕಳ್ಕೊಂಡು ಇದೆಲ್ಲ ನೋಡಕ್ ತುಂಬಾ ನೋವಾಗುತ್ತೆ ನಮ್ಗೆ. ಅವನು ಅಣ್ಣ ಒಂದಿನ ಗಣಪತಿ ಹಬ್ಬದ ಹಿಂಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಅವನಿಗೆ ನಾವು ಹೇಳಲ್ಲ, ಅವನು ಸುಮ್ಮನೆ ಇರ್ರಿ, ಬೇರೆಯವ್ರಿಗೆ ಹೊಡಿಬೇಡ್ರಿ ಅಂದಿದ್ದಷ್ಟೇ. ಅವನು ಬೇರೆ ಕಾರ್ಯಕರ್ತರಿಗೆ ಹೊಡಿಬೇಡ್ರಿ ಅಂತಿದ್ದಕ್ಕೆ ಎಷ್ಟು ಹೊಡೆದಿದ್ರು ಅಂದ್ರೆ ಒಂಥರ ಸರ್ವೇ ಸಾಮಾನ್ಯ ಆಗಿದೆ. ಜೈಲ್ ಸುತ್ತದು, ಒಳ್ಳೆ ಕೆಲಸ ಮಾಡಿದವರೆಲ್ಲ ಜೈಲ್ ಸುತ್ತಬೇಕು, ಬೇಲಿಗೆ ಅಲಿಬೇಕು, ಬರೀ ನಾವ್ ಇದ್ರಲ್ಲೇ ಆಗೋಗ್ಬಿಡ್ತೀವಿ. ಅಲ್ಲ ಅವ್ರು ಮನುಷ್ಯ ಅಲ್ವಾ? ಮನುಷ್ಯರು ಅಲ್ವಾ? ಅವರು ಸಸ್ಪೆಂಡ್ ಏನಾಗಿಲ್ವಾ ಅಲ್ಲ, ನಾವು ಅದನ್ನ ನೋಡ್ಬೇಕು. ಯಾಕಂದ್ರೆ ಹರ್ಷನ್ ಟೈಮಲ್ಲಿ ಹಂಗೆ ಮಾಡಿದ್ರು, ಸಸ್ಪೆಂಡ್ ಮಾಡ್ತೀವಿ ಅಂತ ಹೆಸರಿಗೆ ಹೇಳಿದ ಅಷ್ಟೇ, ಅದೇ ಏನೂ ಆಗಿಲ್ಲ. ಈಗಲೂ ಅಷ್ಟೇ, ನಮ್ಗೇನ್ ಗೊತ್ತಾಗುತ್ತೆ? ಮಾಡ್ಲೇಬೇಕು. ಅಲ್ಲ, ಅವ್ರಿಗೆ ಅಮಾನತೆ ಮಾಡಿಸ್ಬಿಡಿ ಹೇಳ್ತೀನಿ. ಈ ತರ ಜೀವ ಏನಾದ್ರು ಹೋದ್ರೆ ಅವ್ರು ಏನು ಕಾರ್ಯಕರ್ತರಂದ್ರೆ ಅಷ್ಟೊಂದು ಅವರಿಗೆ ಇವತ್ತಾದ್ರೂ ಇದು ಹಿಂಗಿದೆ. ಅವತ್ತು ನಾನು ನಮ್ಮಂಗೆ ತೋರಿಸಿಲ್ಲ ಅದನ್ನ ಫೋಟೋ. ನನಗೆ ಬಂತು ಫಸ್ಟ್, ನಾನು ತೋರ್ಸೋದಿಲ್ಲ. ಅಲ್ಲ ಅಣ್ಣ, ಏನ್ ಮಾಡಿರೋ ತಪ್ಪೇನು? ಅಲ್ಲ ತಪ್ಪೇನು? ಹಂಗಾದ್ರೆ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ? ಏನ್ ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನೆಗೆಟಿವ್ ನೆಗೆಟಿವ್ ಅಂತ ಮಾಡಿದೆಲ್ಲ ಮಾಡಿಸ್ಕೊಳ್ಳಲ್ಲ. ಮನುಷ್ಯತ್ವ ನಮಗೆ ಗೊತ್ತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ 5 ವರ್ಷ ಹರ್ಷನ್ ಟೈಮಲ್ಲಿ ಈ ನೋವನ್ನು ಅನುಭವಿಸಿದ್ದೀವಿ ನಾವು, ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಮಾಡಿರ್ತಾರವರು, ಅವರು ಹೆಂಗೆ ಅಂದರೆ ಜೀವ ಉಳಿಸ್ಕಳಿಸಿರೋದೇ ದೊಡ್ಡ ವಿಷಯ ಅಂತ ಹೇಳ್ತೀನಿ. ರೆಡಿ ಆಗ್ತಾರೆ. ನಾವು 5 ವರ್ಷದಲ್ಲಿ ನಿಜವಾಗ್ಲೂ ಹೇಳ್ತೀವಲ್ಲ, ಚಿತ್ರ ಹಿಂಸೆ ಪಟ್ಟಿದ್ದೀವಿ. ಹಂಗಾಗಿ ನಮ್ಗೆ ನೋವೇನು ಅಂತ ಗೊತ್ತು. ಇವ್ರ ಅಪ್ಪ ಅಮ್ಮ ಅಕ್ಕ ತಂಗಿರು ಎಷ್ಟು ನೋವು ಪಡ್ತಿರ್ತಾರೆ ಅನ್ನೋದು ಗೊತ್ತು. ನಮ್ಗೆ ಅನುಭವ ಇದು. ಮಾಡ್ತಾ ಹೋದ್ರೆ ಬೇರೆ ಮುಂದೆ ಬರಕ್ಕೂ ಮಕ್ಕಳು ಹೆದರ್ತಾರೆ. ನಿಜವಾಗ್ಲೂ ಇವತ್ತು ನಾವೇನಕ್ ಬಂದ್ವಿ ಅಂತ ಹೇಳಿದ್ರೆ, ಹರ್ಷ ಹೋಗಿದ್ದಾನೆ, ಆದ್ರೆ ಇವ್ರುಗಳಿಗೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ನಾವು ಗೌರ್ಮೆಂಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಏನನ್ನೂ ಕೇಳಿರ್ಲಿಲ್ಲ ಅಣ್ಣ. ನಮಗೆ ಕೆಲಸ ಕೊಡಿ, ಇನ್ನೊಂದು ಮತ್ತೊಂದೊಂದು ಕೇಳಿಲ್ಲ. ಕಾರ್ಯಕರ್ತರಿಗೆ ಏನು ಆಗದೆ ಇರಂಗ್ ನೋಡ್ಕೊಳ್ಳಿ ಅಂದ್ರೆ ಸರಣಿ ನೋಡಿದಿರಲ್ಲ, ಪ್ರವೀಣ್ ನೆಟ್ಟಾರ ಆಯ್ತು, ಈಗ ಇವರಾಯ್ತು, ಎಷ್ಟು ಜನಗಳು. ನಾವು ಹಿಂಗೆ ಬಿಡ್ತಾ ಹೋದ್ರೆ ಇನ್ನೇನು, ನಾವೆಲ್ಲರೂ ಒಂದಿನ ಇದೇ ಪರಿಸ್ಥಿತಿಲಿ ಇದೇ ತರ ಬೆಡ್ಡಲ್ಲಿ ಮಲಗಬೇಕಾಗತ್ತೆ ಅನ್ನಿಸ್ತಿದೆ ನನಗೆ. ಇವ್ರಂದ್ರೂ ಬದಲಾಗಲ್ಲ, ನಾವು ಬದಲಾಗ್ಬೇಕಷ್ಟೆ. ನಾವು ನಮ್ಮ ಜೊತೆಗೆ ಪ್ರತಿಯೊಬ್ರು ಬದಲಾದ್ರೇನೆ ನಮಗೆ ನಮ್ಮ ಹಿಂದುತ್ವನ ಉಳಿಸ್ಕೊಳಕ್ಕಾಗತ್ತೆ. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ನಮ್ಮ ಹಿಂದುತ್ವ, ಇವರೆಲ್ಲ ಅಪ್ಪ ಅಮ್ಮ ನೋಡಿ, ಇವಾಗ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ರೋಡಿಗೆ ಬಿದ್ದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು, ನಿಮ್ಮಂತ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಕ್ಕ ಅಂತ ಕೇಳ್ತಾ ಇರೋದು. ಅವರೆಲ್ಲ ಸ್ವಾರ್ಥಕ್ಕಾಗಿ ಬರೋ ಜನಗಳು. ನಮ್ಗೆ ಅವ್ರ ಸವಾಸ ಬೇಡ. ನಮ್ ನೋಡಿ ಇವ್ರ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂತಿರ್ತಾರೆ ಅಣ್ಣ. ನಾವ್ ಅನುಭವಿಸಿದೀವಣ್ಣ. ನಾನ್ ಹೇಳೋದೇನ್ ಗೊತ್ತಾ, ಅನುಭವಕ್ಕೂ ಬಂದ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅನುಭವ ಅವ್ರ ಮನೇಲಾಗಿ ಅವ್ರ ಮಕ್ಳಿಗಾಗತ್ತೆ ನೋಡಿ, ಒಂದೊಂದ್ ಕಳ್ಕೊಂಡು ಅವ್ರ ಮಕ್ಳಿಗೆ ಈ ತರ ಹಾಕಿ ಹೊಡಿತಾರಲ್ಲ, ಅವಾಗ ಅವ್ರಿಗೆ ಅನುಭವ ಬರುತ್ತೆ ಅಂತ. ಇಲ್ಲ, ಈ ದೌರ್ಜನ್ಯ ನಾವ್ ಹಿಂಗೆ ಸಹಿಸ್ಕೊಳ್ತಾ ಹೋದ್ರೆ ಇವತ್ತು ಹರ್ಷ ಆಯ್ತು, ನಾಳೆ ಎಲ್ಲರೂ ಆಗ್ತೀವಿ ಅನ್ಸದ್. ಬಾಯಿಂದ ಮಾತು ಹೊರಡ್ತಿಲ್ಲ ಅವ್ರ ಪರಿಸ್ಥಿತಿ ನೋಡಿದ್ರೆ. ಇವತ್ತು ಅರುಣ್ ಕುಮಾರ್ ಪುತ್ತಲಿ ಅಣ್ಣ ಇಲ್ಲ ಅಂದಿದ್ರೆ ನಾವು ಅವ್ರನ್ನ ಜೀವಂತವಾಗಿ ನೋಡೋದೇ ಕಷ್ಟ ಆಗ್ತಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಹಾಗಿದೆ. ನಿಜವಾಗ್ಲೂ ಕಾರ್ಯಕರ್ತರು ಹಿಂದೂ ಸಮಾಜ ಗಟ್ಟಿ ಮಾಡೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ಸಮಾಜಕ್ಕೆ ಏನೋ ದ್ರೋಹ ಬಗೀತಾ ಇಲ್ಲ. ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ಏನು ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವರು ಕುಗ್ಗಲ್ಲ. ಇನ್ನೂ ಅವ್ರಿಗೆ
ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ನಮ್ಮ ಅರುಣ್ ಪುತ್ತಲಿ ಅಣ್ಣ ಇರೋವರೆಗೂ ಅಂತರೂ ಯಾರೂ ಕೂಡ ಯಾವ ಕಾರ್ಯಕರ್ತರು ಮುಟ್ಟಕ್ಕೂ ಸಹ ಆಗಲ್ಲ. ಯಾಕಂದರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪ್ರತಿಯೊಬ್ಬರು ಅಣ್ಣಂದರು ಇವತ್ತು ಕರ್ನಾಟಕ ತುಂಬ ಅವ್ರು ಯಾವ ಮಟ್ಟ ಕೆಲಸ ಮಾಡ್ತಾರೆ ಅಂದರೆ ಮನೆಗೆ ಅವ್ರು ದುಡಿತಾರೋ ಇಲ್ವೋ, ದೇಶಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ದುಡಿತಾರೆ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವ ತುಂಬ ಅಮೂಲ್ಯವಾದದ್ದು. ಅವ್ರ ಮನೆಯವ್ರಿಗಾಗಲಿ ಒಂದು ಸಮಾಜಕ್ಕಾಗಲಿ ದಯವಿಟ್ಟು ಈ ಥರ ಎಲ್ಲ ಹಿಂಸೆ ಮಾಡಿ ಅವ್ರಿಗೆ ನೀವು ಎಷ್ಟೇ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ನಾವೆಲ್ಲರೂ ನೋಡ್ದಂಗೆ ಈಗ ಪ್ರವೀಣ್ ನೆಟ್ಟಾರು ಅಣ್ಣ ಇರ್ಬೋದು, ಹರ್ಷ ಇರ್ಬೋದು, ಇನ್ನು 36 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಾವಿನ್ನೂ ಗಟ್ಟಿ ಆಗ್ತೀವಿ ಹೊರತು ನಾವು ಒಬ್ಬ ಮಗ ಹೋದ ಅಂತ ಇಲ್ಲ. ಒಬ್ಬ ಹೋದರೆ 1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಯಾವತ್ತಿಗೂ ನಾವು ಹಿಂದುತ್ವಕ್ಕೆ ಮೋಸ ಮಾಡಲ್ಲ. ಇನ್ನು ಎಷ್ಟೇ ಜನಕ್ಕೆ ನೀವು ಎಷ್ಟೇ ಪೆಟ್ಟು ಕೊಟ್ಟರೂ ಪರವಾಗಿಲ್ಲ, ನಾವು ಸಮಾಜನ ಗಟ್ಟಿಗೊಳಿಸ್ತೀವಿ. ಅರುಣ್ ಪುತ್ತಲಿ ಅಣ್ಣನ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಸೋತಿಲ್ಲ, ಅವ್ರು ಸೋತು ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥವ್ರು ನಿಜವಾಗ್ಲೂ ಮಾಡಲ್ಲ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಇನ್ನು ಮುಂದೇನಾದರೂ ಅರ್ಥ ಮಾಡಿಕೊಂಡು ಬಾಳಿ ಸಮಾಜಕ್ಕೆ ನೀವು ಒಂದೊಳ್ಳೆ ಆಸ್ತಿಯಾಗಿ ಹಿಂದುತ್ವದ ಕೇಸರಿ ಶಾಲೆ ಹಾಕೊಂಡಿದ್ದ ಕೂಡಲೇ ಎಲ್ಲರೂ ಹಿಂದುತ್ವ ಬೆಳೆಸ್ಕೊಳ್ಳಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು, ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ನಮಗೆ ನಿಜವಾಗ್ಲೂ ತುಂಬಾ ಹರ್ಷ ಇಲ್ಲ, ಇವ್ರಗಳ ಪರಿಸ್ಥಿತಿ ನಿಮ್ಮಲ್ಲೆಲ್ಲ ಹರ್ಷ ನೋಡ್ತಾ ಇದೀವಿ. ನಿಮ್ಗಳಿಗೆ ಹಿಂಗೆ ಆಗ್ತಾ ಹೋದ್ರೆ ನಾವ್ ಹೆಂಗೆ ಸಹಿಸ್ಕೊಂಡಾಗುತ್ತೆ? ಏನ್ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದುಡ್ಡು ಕಾಸೇನಾದ್ರು ಹಿಂದುತ್ವದ ಕೆಲಸ ಮಾಡೋರು ಎಷ್ಟು ಜನ ಎಷ್ಟು ಸ್ಯಾಲ್ರಿ ತಗೋತಿದೀವಿ, ಎಷ್ಟು ಜನ ಎಷ್ಟು ಬಂಗ್ಲೆಯಲ್ಲಿ ಇದೀವಿ. ದೇಶನ ತಾಯಿ ಅನ್ಕೊಂಡು ಹೋಗ್ತಾರೆ. ಮನೇಲಿರೋ ಅಪ್ಪ ಅಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಮನೆಗಳು ಯಾರಿಗೂ ಬೇಡ, ಆದ್ರೂ ನಮಗೆ ಹಿಂದುತ್ವನ ಬಿಡೋ ಮನ್ಸಿಲ್ವಲ್ಲ. ನಾವ್ ಹೆಂಗ್ ಮಾರ್ಕೊಳಕ್ಕಾಗತ್ತೆ? ನಮ್ಮ ಹಿಂದುತ್ವ ನಾವೇ ಮಾರ್ಕೊಂಡ್ರೆ ನಾವು ಬದುಕಿದ್ದು ವೇಸ್ಟ್. ಇವತ್ತು ನಿಜವಾಗ್ಲೂ ಹರ್ಷನ್ ಕಳ್ಕೊಂಡು ಇದೆಲ್ಲ ನೋಡಕ್ ತುಂಬಾ ನೋವಾಗುತ್ತೆ ನಮ್ಗೆ. ಅವನು ಅಣ್ಣ ಒಂದಿನ ಗಣಪತಿ ಹಬ್ಬದಲ್ಲಿ ಹೀಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಅವನಿಗೆ ನಾವು ಹೇಳಲ್ಲ, ಅವನು ಸುಮ್ಮನೆ ಇರ್ಲಿ, ಬೇರೆಯವ್ರಿಗೆ ಹೊಡಿಬೇಡ್ರಿ ಅಂದಿದ್ದಷ್ಟೇ. ಅವನು ಬೇರೆ ಕಾರ್ಯಕರ್ತರಿಗೆ ಹೊಡಿಬೇಡ್ರಿ ಅಂದಿದ್ದಕ್ಕೆ ಎಷ್ಟು ಹೊಡೆದಿದ್ರು ಅಂದ್ರೆ ನಾವೆಲ್ಲ ಬಂದ್ಬಿಟ್ಟಿತ್ತು. ಒಂಥರ ಸರ್ವೇ ಸಾಮಾನ್ಯ ಆಗಿದೆ. ಜೈಲ್ ಸುತ್ತೋದು, ಒಳ್ಳೆ ಕೆಲಸ ಮಾಡಿದವರೆಲ್ಲ ಜೈಲ್ ಸುತ್ತಬೇಕು, ಬೇಲಿಗೆ ಅಲಿಬೇಕು, ಬರೀ ನಾವು ಇದ್ರಲ್ಲೇ ಆಗೋಗ್ಬಿಡ್ತೀವಿ. ಅಲ್ಲ, ಅವ್ರು ಮನುಷ್ಯ ಅಲ್ವಾ? ಮನುಷ್ಯ ಹೋದಲ್ವಾ ಅವರು? ಸಸ್ಪೆಂಡ್ ಏನಾಗಿಲ್ವಾ ನಾವು? ಅಲ್ಲ, ನಾವು ಅದನ್ನ ನೋಡ್ಬೇಕು. ಯಾಕಂದ್ರೆ ಹರ್ಷನ್ ಟೈಮಲ್ಲಿ ಹಂಗೆ ಮಾಡಿದ್ರು, ಸಸ್ಪೆಂಡ್ ಮಾಡ್ತೀರಿ ಅಂತ ಹೆಸರಿಗೆ ಹೇಳಿದ್ದು ಅಷ್ಟೇ, ಅದೇ ಏನೂ ಆಗಿಲ್ಲ. ಈಗಲೂ ಅಷ್ಟೇ, ನಮ್ಗೇನು ಗೊತ್ತಾಗುತ್ತೆ? ಮಾಡ್ಲೇಬೇಕಲ್ಲ, ಅವ್ರಿಗೆ ಅಮಾನತೆ ಮಾಡಿಸ್ಬಿಡಿ. ಹೇಳ್ತೀನಿ, ಈ ಥರ ಜೀವ ಏನಾದರೂ ಹೋದ್ರೆ ಅವ್ರೇನು ಕಾರ್ಯಕರ್ತರು ಅಂದರೆ ಅಷ್ಟೊಂದು ಅವರಿಗೆ. ಇವತ್ತಾದ್ರೂ ಇದು ಹಿಂಗಿದೆ. ಅವತ್ತು ನಾನು ನಮಗೆ ತೋರಿಸಿಲ್ಲ ಅದನ್ನ ಫೋಟೋ. ನನಗೆ ಬಂತು ಫಸ್ಟು, ನಾನು ತೋರಿಸೋಕ್ಕಿಲ್ಲ. ಅಲ್ಲ ಅಣ್ಣ, ಏನ್ ಮಾಡಿರೋದು ತಪ್ಪೇನು? ತಪ್ಪೇನು? ಹಂಗಾದ್ರೆ ಕಾರ್ಯಕರ್ತರ ಬೆಲೆ ಇಲ್ವಾ? ಏನ್ ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನೆಗೆಟಿವ್ ನೆಗೆಟಿವ್ ಅಂತ ಹೇಳಿ ಮಾಡಿದೆಲ್ಲ ಮಾಡಿಸ್ಕೊಳ್ಳಲ್ಲ. ನಮಗೆ ಗೊತ್ತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ 5 ವರ್ಷ ಹರ್ಷನ್ ಟೈಮಲ್ಲಿ ಈ ನೋವನ್ನು ಅನುಭವಿಸಿದ್ದೀವಿ ನಾವು, ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಮಾಡಿರ್ತಾರವರು, ಅವರು ಹೆಂಗೆ ಅಂದರೆ ಜೀವ ಉಳಿಸ್ಕಳಿಸಿರೋದೇ ದೊಡ್ಡ ವಿಷಯ ಅಂತ ಹೇಳ್ತೀನಲ್ಲ, ರೆಡಿ ಆಗ್ತಾರೆ. ನಾವು 5 ವರ್ಷದಲ್ಲಿ ಇಲ್ಲಿ ನಿಜವಾಗ್ಲೂ ಹೇಳ್ತೀವಲ್ಲ, ಚಿತ್ರ ಹಿಂಸೆ ಪಟ್ಟಿದ್ದೀವಿ. ಹಂಗಾಗಿ ನಮ್ಗೆ ಈ ನೋವೇನು ಅಂತ ಗೊತ್ತು. ಇವ್ರ ಅಪ್ಪ ಅಮ್ಮ ಅಕ್ಕ ತಂಗಿರು ಎಷ್ಟು ನೋವು ಪಡ್ತಿರ್ತಾರೆ ಅನ್ನೋದು ಗೊತ್ತು. ನಮಗೆ ಅನುಭವ ಇದು. ಮಾಡ್ತಾ ಹೋದ್ರೆ ಬೇರೆ ಮುಂದೆ ಬರಕ್ಕೂ ಮಕ್ಕಳು ಹೆದರ್ತಾರೆ. ನಿಜವಾಗ್ಲೂ ಇವತ್ತು ನಾವೇನಕ್ ಬಂದ್ವಿ ಅಂತ ಹೇಳಿದ್ರೆ, ಹರ್ಷ ಹೋಗಿದ್ದಾನೆ, ಆದ್ರೆ ಇವ್ರುಗಳಿಗೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ.
ನಾವು ಗೌರ್ಮೆಂಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಏನನ್ನೂ ಕೇಳಿರ್ಲಿಲ್ಲ ಅಣ್ಣ. ನಮಗೆ ಕೆಲಸ ಕೊಡಿ, ಇನ್ನೊಂದು ಮತ್ತೊಂದೊಂದು ಕೇಳಿಲ್ಲ. ಕಾರ್ಯಕರ್ತರಿಗೆ ಏನು ಆಗದೆ ಇರೋಂಗ್ ನೋಡ್ಕೊಳ್ಳಿ ಅಂದ್ರೆ ಸರಣಿ ನೋಡಿದಿರಲ್ಲ, ಪ್ರವೀಣ್ ನೆಟ್ಟಾರು ಆಯ್ತು, ಈಗ ಇವರಾಗಿ ಎಷ್ಟು ಜನಗಳು. ನಾವು ಹಿಂಗೆ ಬಿಡ್ತಾ ಹೋದ್ರೆ ಇನ್ನೇನು, ನಾವೆಲ್ಲರೂ ಒಂದಿನ ಇದೇ ಪರಿಸ್ಥಿತಿಲಿ ಇದೇ ತರ ಬೆಡ್ಡಲ್ಲಿ ಮಲಗಬೇಕಾಗತ್ತೆ ಅನ್ನಿಸ್ತಿದೆ ನಮ್ಗೆ. ಇವ್ರಂತೂ ಬದಲಾಗಲ್ಲ, ನಾವು ಬದಲಾಗ್ಬೇಕಷ್ಟೆ. ನಾವು ನಮ್ಮ ಜೊತೆಗೆ ಪ್ರತಿಯೊಬ್ರು ಬದಲಾದ್ರೇನೆ ನಮ್ಗೆ ನಾವು ಹಿಂದುತ್ವನ ಉಳಿಸ್ಕೊಳಕ್ಕಾಗದು. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ನಮ್ಮ ಹಿಂದುತ್ವ ಇವರೆಲ್ಲ ಅಪ್ಪ ಅಮ್ಮ ನೋಡಿ, ಇವಾಗ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ರೋಡಿಗೆ ಬಿದ್ದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು, ನಿಮ್ಮಂತ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಕ್ಕ ಅಂತ ಕೇಳ್ತಾ ಇರೋದು. ಅವರೆಲ್ಲ ಸ್ವಾರ್ಥಕ್ಕಾಗಿ ಬರೋ ಜನಗಳು. ನಮ್ಗೆ ಅವ್ರ ಸವಾಸ ಬೇಡ. ನಮ್ ನೋಡಿ ಇವ್ರ ಅಪ್ಪ ಅಮ್ಮ ಎಷ್ಟು ಹೊಂದ್ಕೊಂತಿರ್ತಾರೆ ಅಣ್ಣ. ನಾವ್ ಅನುಭವಿಸಿದೀವಣ್ಣ. ನಾನ್ ಹೇಳೋದೇನ್ ಗೊತ್ತಾ, ಅನುಭವಕ್ಕೂ ಬಂದ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮಾತ್ರ ಗೊತ್ತಿದೆ ಅನುಭವ ಅವ್ರ ಮನೇಲಾಗಿ ಅವ್ರ ಮಕ್ಳಿಗಾಗತ್ತೆ ನೋಡಿ, ಒಂದೊಂದ್ ಕಳ್ಕೊಂಡು ಅವ್ರ ಮಕ್ಳಿಗೆ ಈ ತರ ಹಾಕಿ ಹೊಡಿತಾರಲ್ಲ, ಅವಾಗ ಅವ್ರಿಗೆ ಅನುಭವ ಬರುತ್ತೆ ಅಂತ. ಇಲ್ಲ ಈ ದೌರ್ಜನ್ಯ ನಾವ್ ಹಿಂಗೆ ಸಹಿಸ್ಕೊಳ್ತಾ ಹೋದ್ರೆ ಇವತ್ತು ಹರ್ಷ ಆಯ್ತು, ನಾಳೆ ಎಲ್ಲಾರು ಆಗ್ತೀವಿ ಅನ್ಸದ್. ಬಾಯಿಂದ ಮಾತು ಹೊರಡ್ತಿಲ್ಲ. ಅವ್ರ ಪರಿಸ್ಥಿತಿ ನೋಡಿದ್ರೆ ನಾವು ಅವ್ರನ್ನ ಜೀವಂತವಾಗಿ ನೋಡೋದೇ ಕಷ್ಟ ಆಗ್ತಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಹಾಗಿದೆ. ನಿಜವಾಗ್ಲೂ ಕಾರ್ಯಕರ್ತರು ಹಿಂದೂ ಸಮಾಜ ಗಟ್ಟಿ ಮಾಡೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ಸಮಾಜಕ್ಕೆ ಏನೋ ದ್ರೋಹ ಬಗೀತಾ ಇಲ್ಲ. ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ಏನು ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವರು ಕುಗ್ಗಲ್ಲ, ಇನ್ನೂ ಅವ್ರಿಗೆ ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ನಮ್ಮ ಅರುಣ್ ಪುತ್ತಲಿ ಅಣ್ಣ ಇರೋವರೆಗೂ ಅಂತರೂ ಯಾರೂ ಕೂಡ ಯಾವ ಕಾರ್ಯಕರ್ತರು ಮುಟ್ಟಕ್ಕೂ ಸಹ ಆಗಲ್ಲ. ಯಾಕಂದರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪ್ರತಿಯೊಬ್ಬರು ಅಣ್ಣಂದರು ಇವತ್ತು ಕರ್ನಾಟಕ ತುಂಬ ಅವ್ರು ಯಾವ ಮಟ್ಟ ಕೆಲಸ ಮಾಡ್ತಾರೆ ಅಂದರೆ, ಮನೆಗೆ ಅವ್ರು ದುಡಿತಾರೋ ಇಲ್ವೋ, ದೇಶಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ದುಡಿತಾರೆ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವ ತುಂಬ ಅಮೂಲ್ಯವಾದದ್ದು. ಅವ್ರ ಮನೆಯವ್ರಿಗಾಗಲಿ ಒಂದು ಸಮಾಜಕ್ಕಾಗಲಿ ದಯವಿಟ್ಟು ಈ ಥರ ಎಲ್ಲ ಹಿಂಸೆ ಮಾಡಿ ಅವ್ರಿಗೆ ನೀವು ಎಷ್ಟೇ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ನಾವೆಲ್ಲರೂ ನೋಡ್ದಂಗೆ ಈಗ ಪ್ರವೀಣ್ ನೆಟ್ಟಾರು ಅಣ್ಣ ಇರ್ಬೋದು, ಹರ್ಷ ಇರ್ಬೋದು, ಇನ್ನು 36 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಾವು ಇನ್ನೂ ಗಟ್ಟಿ ಆಗ್ತೀವಿ ಹೊರತು ನಾವು ಒಬ್ಬ ಮಗ ಹೋದ ಅಂತ ಇಲ್ಲ. ಒಬ್ಬ ಹೋದರೆ 1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಯಾವತ್ತಿಗೂ ನಾವು ಹಿಂದುತ್ವಕ್ಕೆ ಮೋಸ ಮಾಡಲ್ಲ. ಇನ್ನು ಎಷ್ಟೇ ಜನಕ್ಕೆ ನೀವು ಎಷ್ಟೇ ಪೆಟ್ಟು ಕೊಟ್ಟರೂ ಪರವಾಗಿಲ್ಲ, ನಾವು ಸಮಾಜನ ಗಟ್ಟಿಗೊಳಿಸ್ತೀವಿ. ಅರುಣ್ ಪುತ್ತಲಿ ಅಣ್ಣನ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಸೋತಿಲ್ಲ, ಅವ್ರು ಸೋತು ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಯಾರು ಮಾಡಿದ್ದಾರೆ ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥವ್ರು ನಿಜವಾಗ್ಲೂ ಮಾಡಲ್ಲ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಇನ್ನು ಮುಂದೇನಾದರೂ ಅರ್ಥ ಮಾಡಿಕೊಂಡು ಬಾಳಿ ಸಮಾಜಕ್ಕೆ ನೀವು ಒಂದೊಳ್ಳೆ ಆಸ್ತಿಯಾಗಿ ಹಿಂದುತ್ವದ ಕೇಸರಿ ಶಾಲೆ ಹಾಕೊಂಡಿದ್ದ ಕೂಡಲೇ ಎಲ್ಲರೂ ಹಿಂದುತ್ವ ಬೆಳೆಸ್ಕೊಳ್ಳಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು, ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ನಮಗೆ ನಿಜವಾಗ್ಲೂ ತುಂಬಾ ಹರ್ಷ ಇಲ್ಲ, ಇವ್ರಗಳ ಪರಿಸ್ಥಿತಿ ನಿಮ್ಮಲ್ಲೆಲ್ಲ ಹರ್ಷ ನೋಡ್ತಾ ಇದೀವಿ. ನಿಮ್ಗಳಿಗೆ ಹಿಂಗೆ ಆಗ್ತಾ ಹೋದ್ರೆ ನಾವ್ ಹೆಂಗೆ ಸಹಿಸ್ಕೊಂಡಾಗುತ್ತೆ? ಏನ್ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದುಡ್ಡು ಕಾಸೇನಾದ್ರು ಹಿಂದುತ್ವದ ಕೆಲಸ ಮಾಡೋರು ಎಷ್ಟು ಜನ ಎಷ್ಟು ಸ್ಯಾಲ್ರಿ ತಗೋತಿದೀವಿ, ಎಷ್ಟು ಜನ ಎಷ್ಟು ಬಂಗ್ಲೆಯಲ್ಲಿದ್ದೀವಿ. ದೇಶನ ತಾಯಿ ಅನ್ಕೊಂಡು ಹೋಗ್ತಾರೆ. ಮನೇಲಿರೋ ಅಪ್ಪ ಅಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಮನೆಗಳು ಯಾರಿಗೂ ಬೇಡ, ಆದ್ರೂ ನಮಗೆ ಹಿಂದುತ್ವನ ಬಿಡೋ ಮನ್ಸಿಲ್ವಲ್ಲ. ನಾವ್ ಹೆಂಗ್ ಮಾರ್ಕೊಳಕ್ಕಾಗತ್ತೆ? ನಮ್ಮ ಹಿಂದುತ್ವ ನಾವೇ ಮಾರ್ಕೊಂಡ್ರೆ ನಾವು ಬದುಕಿದ್ದು ವೇಸ್ಟ್. ಇವತ್ತು ನಿಜವಾಗ್ಲೂ ಹರ್ಷನ್ ಕಳ್ಕೊಂಡು ಇದೆಲ್ಲ ನೋಡಕ್ ತುಂಬಾ ನೋವಾಗುತ್ತೆ ನಮ್ಗೆ. ಅವನು ಅಣ್ಣ ಒಂದಿನ ಗಣಪತಿ ಹಬ್ಬದಲ್ಲಿ ಹೀಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಅವನಿಗೆ ನಾವು ಹೇಳಲ್ಲ, ಅವ್ನು ಸುಮ್ಮನೆ ಇರ್ರಿ, ಬೇರೆಯವ್ರಿಗೆ ಹೊಡಿಬೇಡ್ರಿ ಅಂದಿದ್ದಷ್ಟೇ. ಅವನು ಬೇರೆ ಕಾರ್ಯಕರ್ತರಿಗೆ ಹೊಡಿಬೇಡ್ರಿ ಅಂದಿದ್ದಕ್ಕೆ ಎಷ್ಟು ಹೊಡೆದಿದ್ರು ಅಂದ್ರೆ ಕಾಲೆಲ್ಲ ಬಾವು ಬಂದ್ಬಿಟ್ಟಿತ್ತು.
ಒಂಥರ ಸರ್ವೇ ಸಾಮಾನ್ಯ ಆಗಿದೆ. ಜೈಲ್ ಸುತ್ತೋದು, ಒಳ್ಳೆ ಕೆಲಸ ಮಾಡಿದವರೆಲ್ಲ ಜೈಲ್ ಸುತ್ತಬೇಕು, ಬೇಲಿಗೆ ಅಲಿಬೇಕು, ಬರೀ ನಾವು ಇದ್ರಲ್ಲೇ ಆಗೋಗ್ಬಿಡ್ತೀವಿ. ಅಲ್ಲ, ಅವ್ರು ಮನುಷ್ಯ ಅಲ್ವಾ? ಮನುಷ್ಯ ಹೋದಲ್ವಾ ಅವರು? ಸಸ್ಪೆಂಡ್ ಏನಾಗಿಲ್ವಾ ಅವ್ರಿಗೆ? ಅಲ್ಲ, ನಾವು ಅದನ್ನ ನೋಡ್ಬೇಕು. ಯಾಕಂದ್ರೆ ಹರ್ಷನ್ ಟೈಮಲ್ಲಿ ಹಂಗೆ ಮಾಡಿದ್ರು, ಸಸ್ಪೆಂಡ್ ಮಾಡ್ತೀರಿ ಅಂತ ಹೆಸರಿಗೆ ಹೇಳಿದ ಅಷ್ಟೇ, ಅದೇ ಏನೂ ಆಗಿಲ್ಲ. ಈಗಲೂ ಅಷ್ಟೇ, ನಮ್ಗೇನ್ ಗೊತ್ತಾಗುತ್ತೆ? ಮಾಡ್ಲೇಬೇಕು. ಅಲ್ಲ, ಅವ್ರಿಗೆ ಅಮಾನತೆ ಮಾಡಿಸ್ಬಿಡಿ ಹೇಳ್ತೀನಿ. ಈ ತರ ಜೀವ ಏನಾದ್ರು ಹೋದ್ರೆ ಅವ್ರೇನು ಕಾರ್ಯಕರ್ತರು ಅಂದ್ರೆ ಅಷ್ಟೊಂದು ಅವರಿಗೆ. ಇವತ್ತಾದ್ರೂ ಇದು ಹಿಂಗಿದೆ. ಅವತ್ತು ನಾನು ನಮ್ಮಂಗೆ ತೋರಿಸಿಲ್ಲ ಅದನ್ನ ಫೋಟೋ. ನನಗೆ ಬಂತು ಫಸ್ಟ್, ನಾನು ತೋರ್ಸೋಷ್ಟಿಲ್ಲ. ಅಲ್ಲ ಅಣ್ಣ, ಏನ್ ಮಾಡಿರೋದು ತಪ್ಪೇನು? ಅಣ್ಣ ತಪ್ಪೇನು? ಹಂಗಾದ್ರೆ ಕಾರ್ಯಕರ್ತರ ಬೆಲೆ ಇಲ್ವಾ? ಏನ್ ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನೆಗೆಟಿವ್ ನೆಗೆಟಿವ್ ಅಂತ ಮಾಡಿದೆಲ್ಲ ಮಾಡಿಸ್ಕೊಳ್ಳಲ್ಲ. ಮನುಷ್ಯತ್ವ ಇದೆ. ನಮಗೆ ಗೊತ್ತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ 5 ವರ್ಷ ಹರ್ಷನ್ ಟೈಮಲ್ಲಿ ಈ ನೋವನ್ನು ಅನುಭವಿಸಿದ್ದೀವಿ ನಾವು, ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಮಾಡಿರ್ತಾರವರು, ಅವರು ಹೆಂಗೆ ಅಂದರೆ ಜೀವ ಉಳಿಸ್ಕಳಿಸಿರೋದೇ ದೊಡ್ಡ ವಿಷಯ ಅಂತ ಹೇಳ್ತೀನಿ. ರೆಡಿ ಆಗ್ತಾರೆ. ನಾವು 5 ವರ್ಷದಲ್ಲಿ ನಿಜವಾಗ್ಲೂ ಹೇಳ್ತಿಲ್ಲ, ಚಿತ್ರ ಹಿಂಸೆ ಪಟ್ಟಿದ್ದೀವಿ. ಹಂಗಾಗಿ ನಮ್ಗೆ ನೋವೇನು ಅಂತ ಗೊತ್ತು. ಇವ್ರ ಅಪ್ಪ ಅಮ್ಮ ಅಕ್ಕ ತಂಗಿರು ಎಷ್ಟು ನೋವು ಪಡ್ತಿರ್ತಾರೆ ಅನ್ನೋದು ಗೊತ್ತು. ನಮಗೆ ಅನುಭವ ಇದು. ಮಾಡ್ತಾ ಹೋದ್ರೆ ಬೇರೆ ಮುಂದೆ ಬರಕ್ಕೂ ಮಕ್ಕಳು ಹೆದರ್ತಾರೆ. ನಿಜವಾಗ್ಲೂ ಇವತ್ತು ನಾವೇನಕ್ ಬಂದ್ವಿ ಅಂತ ಹೇಳಿದ್ರೆ, ಹರ್ಷ ಹೋಗಿದ್ದಾನೆ, ಆದ್ರೆ ಇವ್ರುಗಳಿಗೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ನಾವು ಗೌರ್ಮೆಂಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಏನನ್ನೂ ಕೇಳಿರ್ಲಿಲ್ಲ ಅಣ್ಣ. ನಮಗೆ ಕೆಲಸ ಕೊಡಿ, ಇನ್ನೊಂದು ಮತ್ತೊಂದೊಂದು ಕೇಳಿಲ್ಲ. ಕಾರ್ಯಕರ್ತರಿಗೆ ಏನು ಆಗದೆ ಇರಂಗ್ ನೋಡ್ಕೊಳ್ಳಿ ಅಂದ್ರೆ ಸರಣಿ ನೋಡಿದಿರಲ್ಲ, ಪ್ರವೀಣ್ ನೆಟ್ಟಾರು ಆಯ್ತು, ಈಗ ಇವರಾಯ್ತು, ಎಷ್ಟು ಜನಗಳು. ನಾವು ಹಿಂಗೆ ಬಿಡ್ತಾ ಹೋದ್ರೆ ಇನ್ನೇನು, ನಾವೆಲ್ಲರೂ ಒಂದಿನ ಇದೇ ಪರಿಸ್ಥಿತಿಲಿ ಇದೇ ತರ ಬೆಡ್ಡಲ್ಲಿ ಮಲಗಬೇಕಾಗತ್ತೆ ಅನ್ನಿಸ್ತಿದೆ ನಮ್ಗೆ. ಇವ್ರಂದ್ರೂ ಬದಲಾಗಲ್ಲ, ನಾವು ಬದಲಾಗ್ಬೇಕಷ್ಟೇ. ನಾವು ನಮ್ಮ ಜೊತೆಗೆ ಪ್ರತಿಯೊಬ್ರು ಬದಲಾದ್ರೇನೆ ನಮ್ಗೆ ನಮ್ಮ ಹಿಂದುತ್ವನ ಉಳಿಸ್ಕೊಳಕ್ಕಾಗದು. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ನಮ್ಮ ಹಿಂದುತ್ವ, ಇವರೆಲ್ಲ ಅಪ್ಪ ಅಮ್ಮ ನೋಡಿ, ಇವಾಗ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ರೋಡಿಗೆ ಬಿದ್ದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು, ನಿಮ್ಮಂತ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಕ್ಕ ಅಂತ ಕೇಳ್ತಾ ಇರೋದು. ಅವರೆಲ್ಲ ಸ್ವಾರ್ಥಕ್ಕಾಗಿ ಬರೋ ಜನಗಳು. ನಮ್ಗೆ ಅವ್ರ ಸವಾಸ ಬೇಡ. ನಮ್ ನೋಡಿ ಇವ್ರ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂತಿರ್ತಾರೆ. ಅಣ್ಣ, ನಾವ್ ಅನುಭವಿಸಿದೀವಣ್ಣ. ನಾನ್ ಹೇಳೋದೇನ್ ಗೊತ್ತಾ, ಅನುಭವಕ್ಕೂ ಬಂದ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮಾತ್ರ ಗೊತ್ತಿದೆ. ಅನುಭವ ಅವ್ರ ಮನೇಲಾಗಿ ಅವ್ರ ಮಕ್ಳಿಗಾಗತ್ತೆ ನೋಡಿ. ಒಂದೊಂದ್ ಕಳ್ಕೊಂಡು ಅವ್ರ ಮಕ್ಳಿಗೆ ಈ ತರ ಹಾಕಿ ಹೊಡಿತಾರಲ್ಲ, ಅವಾಗ ಅವ್ರಿಗೆ ಅನುಭವ ಬರುತ್ತೆ ಅಂತ. ಇಲ್ಲ, ಈ ದೌರ್ಜನ್ಯ ನಾವ್ ಹಿಂಗೆ ಸಹಿಸ್ಕೊಳ್ತಾ ಹೋದ್ರೆ ಇವತ್ತು ಹರ್ಷ ಆಯ್ತು, ನಾಳೆ ಎಲ್ಲರೂ ಆಗ್ತೀವಿ ಅನ್ಸದ್. ಬಾಯಿಂದ ಮಾತು ಹೊರಡ್ತಿಲ್ಲ ಅವ್ರ ಪರಿಸ್ಥಿತಿ ನೋಡಿದ್ರೆ. ಇವತ್ತು ಅರುಣ್ ಕುಮಾರ್ ಪುತ್ತಲಿ ಅಣ್ಣ ಇಲ್ಲ ಅಂದಿದ್ರೆ ನಾವು ಅವ್ರನ್ನ ಜೀವಂತವಾಗಿ ನೋಡೋದೇ ಕಷ್ಟ ಆಗ್ತಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಆಗಿದೆ. ನಿಜವಾಗ್ಲೂ ಕಾರ್ಯಕರ್ತರು ಹಿಂದೂ ಸಮಾಜ ಗಟ್ಟಿ ಮಾಡೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ಸಮಾಜಕ್ಕೆ ಏನೋ ದ್ರೋಹ ಬಗೀತಾ ಇಲ್ಲ. ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ಏನು ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವರು ಕುಗ್ಗಲ್ಲ, ಇನ್ನೂ ಅವ್ರಿಗೆ ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ನಮ್ಮ ಅರುಣ್ ಪುತ್ತಲಿ ಅಣ್ಣ ಇರೋವರೆಗೂ ಅಂತರೂ ಯಾರೂ ಕೂಡ ಯಾವ ಕಾರ್ಯಕರ್ತರು ಮುಟ್ಟಕ್ಕೂ ಸಹ ಆಗಲ್ಲ. ಯಾಕಂದರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪ್ರತಿಯೊಬ್ಬರು ಅಣ್ಣಂದರು ಇವತ್ತು ಕರ್ನಾಟಕ ತುಂಬ ಅವ್ರು ಯಾವ ಮಟ್ಟ ಕೆಲಸ ಮಾಡ್ತಾರೆ ಅಂದರೆ, ಮನೆಗೆ ಅವ್ರು ದುಡಿತಾರೋ ಇಲ್ವೋ, ದೇಶಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ದುಡಿತಾರೆ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವ ತುಂಬ ಅಮೂಲ್ಯವಾದದ್ದು. ಅವ್ರ ಮನೆಯವ್ರಿಗಾಗಲಿ ಒಂದು ಸಮಾಜಕ್ಕಾಗಲಿ ದಯವಿಟ್ಟು ಈ ಥರ ಎಲ್ಲ ಹಿಂಸೆ ಮಾಡಿ ಅವ್ರಿಗೆ ನೀವು ಎಷ್ಟೇ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ನಾವೆಲ್ಲರೂ ನೋಡ್ದಂಗೆ ಈಗ ಪ್ರವೀಣ್ ನೆಟ್ಟಾರು ಅಣ್ಣ ಇರ್ಬೋದು, ಹರ್ಷ ಇರ್ಬೋದು, ಇನ್ನು 36 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಾವು ಇನ್ನೂ ಗಟ್ಟಿ ಆಗ್ತೀವಿ ಹೊರತು ನಾವು ಒಬ್ಬ ಮಗ ಹೋದ ಅಂತ ಇಲ್ಲ. ಒಬ್ಬ ಹೋದರೆ
1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಯಾವತ್ತಿಗೂ ನಾವು ಹಿಂದುತ್ವಕ್ಕೆ ಮೋಸ ಮಾಡಲ್ಲ. ಇನ್ನು ಎಷ್ಟೇ ಜನಕ್ಕೆ ನೀವು ಎಷ್ಟೇ ಪೆಟ್ಕೊಟ್ರೂ ಪರವಾಗಿಲ್ಲ, ನಾವು ಸಮಾಜನ ಗಟ್ಟಿಗೊಳಿಸ್ತೀವಿ. ಅರುಣ್ ಪುತ್ತಲಿ ಅಣ್ಣನ ಬಗ್ಗೆ 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಸೋತಿಲ್ಲ, ಅವ್ರು ಸೋತು ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಯಾರು ಮಾಡಿದ್ದಾರೆ ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥವ್ರು ನಿಜವಾಗ್ಲೂ ಮಾಡಲ್ಲ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಇನ್ನು ಮುಂದೇನಾದರೂ ಅರ್ಥ ಮಾಡಿಕೊಂಡು ಬಾಳಿ ಸಮಾಜಕ್ಕೆ ನೀವು ಒಂದೊಳ್ಳೆ ಆಸ್ತಿಯಾಗಿ ಹಿಂದುತ್ವದ ಕೇಸರಿ ಶಾಲೆ ಹಾಕೊಂಡಿದ್ದ ಕೂಡಲೇ ಎಲ್ಲರೂ ಹಿಂದುತ್ವ ಬೆಳೆಸ್ಕೊಳ್ಳಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು, ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ನಮಗೆ ನಿಜವಾಗ್ಲೂ ತುಂಬಾ ತುಂಬಾನೇ ನೋವಾಗ್ತಾ ಇದೆ. ಹರ್ಷ ಇಲ್ಲ, ಇವ್ರಗಳ ಪರಿಸ್ಥಿತಿ ನಿಮ್ಮಲ್ಲೆಲ್ಲ ಹರ್ಷ ನೋಡ್ತಾ ಇದೀವಿ. ನಿಮ್ಗಳಿಗೆ ಹಿಂಗೆ ಆಗ್ತಾ ಹೋದ್ರೆ ನಾವ್ ಹೆಂಗೆ ಸಹಿಸ್ಕೊಂಡಾಗುತ್ತೆ? ಏನ್ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದುಡ್ಡು ಕಾಸೇನಾದ್ರು ಹಿಂದುತ್ವದ ಕೆಲಸ ಮಾಡೋರು ಎಷ್ಟು ಜನ ಎಷ್ಟು ಸ್ಯಾಲ್ರಿ ತಗೋತಿದೀವಿ, ಎಷ್ಟು ಜನ ಎಷ್ಟು ಬಂಗ್ಲೆಯಲ್ಲಿ ಇದೀವಿ. ದೇಶನ್ ತಾಯಿ ಅನ್ಕೊಂಡು ಹೋಗ್ತಾರೆ. ಮನೇಲಿರೋ ಅಪ್ಪ ಅಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಮನೆಗಳು ಯಾರಿಗೂ ಬೇಡ. ಆದ್ರೂ ನಮಗೆ ಹಿಂದುತ್ವನ ಬಿಡೋ ಮನ್ಸಿಲ್ವಲ್ಲ. ನಾವ್ ಹೆಂಗ್ ಮಾರ್ಕೊಳಕ್ಕಾಗತ್ತೆ? ನಮ್ಮ ಹಿಂದುತ್ವ ನಾವೇ ಮಾರ್ಕೊಂಡ್ರೆ ನಾವು ಬದುಕಿದ್ದು ವೇಸ್ಟ್. ಇವತ್ತು ನಿಜವಾಗ್ಲೂ ಹರ್ಷನ್ ಕಳ್ಕೊಂಡು ಇದೆಲ್ಲ ನೋಡಕ್ ತುಂಬಾ ನೋವಾಗುತ್ತೆ ನಮ್ಗೆ. ಅವನು ಅಣ್ಣ ಒಂದಿನ ಗಣಪತಿ ಹಬ್ಬದಲ್ಲಿ ಹೀಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಅವನಿಗೆ ನಾವು ಹೇಳಲ್ಲ, ಅವ್ನು ಸುಮ್ಮನೆ ಇರ್ಲಿ, ಬೇರೆಯವ್ರಿಗೆ ಹೊಡಿಬೇಡ್ರಿ ಅಂದಿದ್ದಷ್ಟೇ. ಅವನು ಬೇರೆ ಕಾರ್ಯಕರ್ತರಿಗೆ ಹೊಡಿಬೇಡ್ರಿ ಅಂದಿದ್ದಕ್ಕೆ ಎಷ್ಟು ಹೊಡೆದಿದ್ರು ಅಂದ್ರೆ ಕಾಲೆಲ್ಲ ಬಾವು ಬಂದ್ಬಿಟ್ಟಿತ್ತು. ಒಂಥರ ಸರ್ವೇ ಸಾಮಾನ್ಯ ಆಗಿದೆ. ಜೈಲ್ ಸುತ್ತದು, ಒಳ್ಳೆ ಕೆಲಸ ಮಾಡಿದವರೆಲ್ಲ ಜೈಲ್ ಸುತ್ತಬೇಕು, ಬೇಲಿಗೆ ಅಲಿಬೇಕು. ಬರೀ ನಾವ್ ಇದ್ರಲ್ಲೇ ಆಗೋಗ್ಬಿಡ್ತೀವಿ. ಅಲ್ಲ, ಅವ್ರು ಮನುಷ್ಯ ಅಲ್ವಾ? ಮನುಷ್ಯ ಹೋಗಲ್ವಾ? ಅವರು ಸಸ್ಪೆಂಡ್ ಏನಾಗಿಲ್ವಾ ಅವ್ರಿಗೆ? ಅಲ್ಲ, ನಾವು ಅದನ್ನ ನೋಡ್ಬೇಕು. ಯಾಕಂದ್ರೆ ಹರ್ಷನ್ ಟೈಮಲ್ಲಿ ಹಂಗೆ ಮಾಡಿದ್ರು, ಸಸ್ಪೆಂಡ್ ಮಾಡ್ತೀನಿ ಅಂತ ಹೆಸರಿಗೆ ಹೇಳಿದ್ದು ಅಷ್ಟೇ. ಅದೇ ಏನೂ ಆಗಿಲ್ಲ. ಈಗಲೂ ಅಷ್ಟೇ, ನಮ್ಗೇನ್ ಗೊತ್ತಾಗುತ್ತೆ? ಮಾಡ್ಲೇಬೇಕಲ್ಲ. ಅವ್ರಿಗೆ ಅಮಾನತೆ ಮಾಡಿಸ್ಬಿಡಿ ಹೇಳ್ತೀನಿ. ಈ ತರ ಜೀವ ಏನಾದ್ರು ಹೋದ್ರೆ ಅವ್ರು ಏನು ಕಾರ್ಯಕರ್ತರಂದ್ರೆ ಅಷ್ಟೊಂದು ಅವರಿಗೆ ಇವತ್ತಾದ್ರೂ ಇದು ಹಿಂಗಿದೆ. ಅವತ್ತು ನಾನು ನಮಗೆ ತೋರಿಸಿಲ್ಲ ಅದನ್ನ ಫೋಟೋ. ನನಗೆ ಬಂತು ಫಸ್ಟ್, ನಾನು ತೋರಿಸೋಷ್ಟಿರ್ಲಿಲ್ಲ. ಅಲ್ಲ ಅಣ್ಣ, ಏನ್ ಮಾಡಿರೋ ತಪ್ಪೇನು? ಅಲ್ಲ, ತಪ್ಪೇನು? ಹಂಗಾದ್ರೆ ಕಾರ್ಯಕರ್ತರ ಬೆಲೆ ಇಲ್ವಾ? ಏನ್ ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನೆಗೆಟಿವ್ ನೆಗೆಟಿವ್ ಅಂತ ಹೇಳಿ ಮಾಡಿದೆಲ್ಲ ಮಾಡಿಸ್ಕೊಳ್ಳಲ್ಲ. ಮನುಷ್ಯತ್ವ ಇದೆ. ನಮಗೆ ಗೊತ್ತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ 5 ವರ್ಷ ಹರ್ಷನ್ ಟೈಮಲ್ಲಿ ಈ ನೋವನ್ನು ಅನುಭವಿಸಿದ್ದೀವಿ ನಾವು, ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಮಾಡಿರ್ತಾರವರು. ಅವರು ಹೆಂಗೆ ಅಂದರೆ ಜೀವ ಉಳಿಸ್ಕಳಿಸಿರೋದೇ ದೊಡ್ಡ ವಿಷಯ ಅಂತ ಹೇಳ್ತೀನಿ. ರೆಡಿ ಆಗ್ತಾರೆ. ನಾವು 5 ವರ್ಷದಲ್ಲಿ ನಿಜವಾಗ್ಲೂ ಹೇಳ್ತೀವಲ್ಲ, ಚಿತ್ರ ಹಿಂಸೆ ಪಟ್ಟಿದ್ದೀವಿ. ಹಾಗಾಗಿ ನಮ್ಗೆ ನೋವೇನು ಅಂತ ಗೊತ್ತು. ಇವ್ರ ಅಪ್ಪ ಅಮ್ಮ ಅಕ್ಕ ತಂಗಿರು ಎಷ್ಟು ನೋವು ಪಡ್ತಿರ್ತಾರೆ ಅನ್ನೋದು ಗೊತ್ತು. ನಮಗೆ ಅನುಭವ ಇದು. ಮಾಡ್ತಾ ಹೋದ್ರೆ ಬೇರೆ ಮುಂದೆ ಬರಕ್ಕೂ ಮಕ್ಕಳು ಹೆದರ್ತಾರೆ. ಇವತ್ತು ನಾವೇನಕ್ ಬಂದ್ವಿ ಅಂತ ಹೇಳಿದ್ರೆ, ಹರ್ಷ ಹೋಗಿದ್ದಾನೆ. ಆದ್ರೆ ಇವ್ರುಗಳಿಗೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ನಾವು ಗೌರ್ಮೆಂಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಏನನ್ನೂ ಕೇಳಿರ್ಲಿಲ್ಲ ಅಣ್ಣ. ನಮಗೆ ಕೆಲಸ ಕೊಡಿ, ಇನ್ನೊಂದು ಮತ್ತೊಂದೊಂದು ಕೇಳಿಲ್ಲ. ಕಾರ್ಯಕರ್ತರಿಗೆ ಏನು ಆಗದೆ ಇರಂಗ್ ನೋಡ್ಕೊಳ್ಳಿ ಅಂದ್ರೆ ಸರಣಿ ನೋಡಿದಿರಲ್ಲ, ಪ್ರವೀಣ್ ನೆಟ್ಟಾರ ಆಯ್ತು, ಈಗ ಊರಾಗಿ ಎಷ್ಟು ಜನಗಳು. ನಾವು ಹಿಂಗೆ ಬಿಡ್ತಾ ಹೋದ್ರೆ ಇನ್ನೇನು ನಾವೆಲ್ಲರೂ ಒಂದಿನ ಇದೇ ಪರಿಸ್ಥಿತಿಲಿ ಇದೇ ತರ ಬೆಡ್ಡಲ್ಲಿ ಮಲಗಬೇಕಾಗತ್ತೆ ಅನ್ನಿಸ್ತಿದೆ ನಮಗೆ. ಇವ್ರಂದ್ರೂ ಬದಲಾಗಲ್ಲ, ನಾವು ಬದಲಾಗ್ಬೇಕಷ್ಟೇ. ನಾವು ನಮ್ಮ ಜೊತೆಗೆ ಪ್ರತಿಯೊಬ್ರು ಬದಲಾದ್ರೇನೆ ನಮಗೆ ನಮ್ಮ ಹಿಂದುತ್ವನ ಉಳಿಸ್ಕೊಳಕ್ಕಾಗದು. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ನಮ್ಮ ಹಿಂದುತ್ವ ಇವರೆಲ್ಲ ಅಪ್ಪ ಅಮ್ಮ ನೋಡಿ, ಇವಾಗ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ರೋಡಿಗೆ ಬಿದ್ದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು, ನಿಮ್ಮಂತ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಕ್ಕ ಅಂತ ಕೇಳ್ತಾ ಇರೋದು. ಅವರೆಲ್ಲ ಸ್ವಾರ್ಥಕ್ಕಾಗಿ ಬರೋ ಜನಗಳು.
ನಮ್ಗೆ ಅವ್ರ ಸವಾಸ ಬೇಡ. ನಮ್ ನೋಡಿ ಇವ್ರ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂತಿರ್ತಾರೆ. ಅಣ್ಣ ನಾವ್ ಅನುಭವಿಸಿದೀವಣ್ಣ. ನಾನ್ ಹೇಳೋದೇನ್ ಗೊತ್ತಾ, ಅನುಭವಕ್ಕೂ ಬಂದ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸರಿ ಮಾತ್ರ ಗೊತ್ತಿದೆ. ಅನುಭವ ಅವ್ರ ಮನೇಲಾಗಿ ಅವ್ರ ಮಕ್ಳಿಗಾಗತ್ತೆ ನೋಡಿ, ಒಂದೊಂದ್ ಕಳ್ಕೊಂಡು ಅವ್ರ ಮಕ್ಳಿಗೆ ಈ ತರ ಹಾಕಿ ಹೊಡಿತಾರಲ್ಲ, ಅವಾಗ ಅವ್ರಿಗೆ ಅನುಭವ ಬರುತ್ತೆ ಅಂತ. ಇಲ್ಲ ಈ ದೌರ್ಜನ್ಯ ನಾವ್ ಹಿಂಗೆ ಸಹಿಸ್ಕೊಳ್ತಾ ಹೋದ್ರೆ ಇವತ್ತು ಹರ್ಷ ಆಯ್ತು, ನಾಳೆ ಎಲ್ಲಾರು ಆಗ್ತೀವಿ ಅನ್ಸದ್ ಬಾಯಿಂದ ಮಾತು ಹೊರಡ್ತಿಲ್ಲ. ಅವ್ರ ಪರಿಸ್ಥಿತಿ ನೋಡಿದ್ರೆ ಇವತ್ತು ಅರುಣ್ ಕುಮಾರ್ ಪುತ್ತಲಿ ಅಣ್ಣ ಇಲ್ಲ ಅಂದಿದ್ರೆ ನಾವು ಅವ್ರನ್ನ ಜೀವಂತವಾಗಿ ನೋಡೋದೇ ಕಷ್ಟ ಆಗ್ತಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಹಾಗಿದೆ. ನಿಜವಾಗ್ಲೂ ಕಾರ್ಯಕರ್ತರು ಹಿಂದೂ ಸಮಾಜ ಗಟ್ಟಿ ಮಾಡೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ಸಮಾಜಕ್ಕೆ ಏನೋ ದ್ರೋಹ ಬಗೀತಾ ಇಲ್ಲ. ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ಏನು ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವರು ಕುಗ್ಗಲ್ಲ, ಇನ್ನೂ ಅವ್ರಿಗೆ ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ನಮ್ಮ ಅರುಣ್ ಪುತ್ತಲಿ ಅಣ್ಣ ಇರೋವರೆಗೂ ಅಂತರೂ ಯಾರೂ ಕೂಡ ಯಾವ ಕಾರ್ಯಕರ್ತರು ಮುಟ್ಟಕ್ಕೂ ಸಹ ಆಗಲ್ಲ. ಯಾಕಂದರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪ್ರತಿಯೊಬ್ಬರು ಅಣ್ಣಂದರು ಇವತ್ತು ಕರ್ನಾಟಕ ತುಂಬ ಅವ್ರು ಯಾವ ಮಟ್ಟ ಕೆಲಸ ಮಾಡ್ತಾರೆ ಅಂದರೆ, ಮನೆಗೆ ಅವ್ರು ದುಡಿತಾರೋ ಇಲ್ವೋ, ದೇಶಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ದುಡಿತಾರೆ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವ ತುಂಬ ಅಮೂಲ್ಯವಾದದ್ದು. ಅವ್ರ ಮನೆಯವ್ರಿಗಾಗಲಿ ಒಂದು ಸಮಾಜಕ್ಕಾಗಲಿ ದಯವಿಟ್ಟು ಈ ಥರ ಎಲ್ಲ ಹಿಂಸೆ ಮಾಡಿ ಅವ್ರಿಗೆ ನೀವು ಎಷ್ಟೇ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ನಾವೆಲ್ಲರೂ ನೋಡ್ದಂಗೆ ಈಗ ಪ್ರವೀಣ್ ನೆಟ್ಟಾರು ಅಣ್ಣ ಇರ್ಬೋದು, ಹರ್ಷ ಇರ್ಬೋದು, ಇನ್ನು 36 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಾವು ಇನ್ನೂ ಗಟ್ಟಿ ಆಗ್ತೀವಿ ಹೊರತು ನಾವು ಒಬ್ಬ ಮಗ ಹೋದ ಅಂತ ಇಲ್ಲ. ಒಬ್ಬ ಹೋದರೆ 1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಯಾವತ್ತಿಗೂ ನಾವು ಹಿಂದುತ್ವಕ್ಕೆ ಮೋಸ ಮಾಡಲ್ಲ. ಇನ್ನು ಎಷ್ಟೇ ಜನಕ್ಕೆ ನೀವು ಎಷ್ಟೇ ಪೆಟ್ಟು ಕೊಟ್ಟರೂ ಪರವಾಗಿಲ್ಲ, ನಾವು ಸಮಾಜನ ಗಟ್ಟಿಗೊಳಿಸ್ತೀವಿ. ಅರುಣ್ ಪುತ್ತಲಿ ಅಣ್ಣನ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಸೋತಿಲ್ಲ, ಅವ್ರು ಸೋತು ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಯಾರು ಮಾಡಿದ್ದಾರೆ ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥವ್ರು ನಿಜವಾಗ್ಲೂ ಮಾಡಲ್ಲ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಇನ್ನು ಮುಂದೇನಾದರೂ ಅರ್ಥ ಮಾಡಿಕೊಂಡು ಬಾಳಿ ಸಮಾಜಕ್ಕೆ ನೀವು ಒಂದೊಳ್ಳೆ ಆಸ್ತಿಯಾಗಿ ಹಿಂದುತ್ವದ ಕೇಸರಿ ಶಾಲೆ ಹಾಕೊಂಡಿದ್ದ ಕೂಡಲೇ ಎಲ್ಲರೂ ಹಿಂದುತ್ವ ಬೆಳೆಸ್ಕೊಳ್ಳಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು, ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ನಮಗೆ ನಿಜವಾಗ್ಲೂ ತುಂಬಾ ಹರ್ಷ ಇಲ್ಲ. ಇವ್ರಗಳ ಪರಿಸ್ಥಿತಿ ನಿಮ್ಮಲ್ಲೆಲ್ಲ ಹರ್ಷ ನೋಡ್ತಾ ಇದೀವಿ. ನಿಮ್ಗಳಿಗೆ ಹಿಂಗೆ ಆಗ್ತಾ ಹೋದ್ರೆ ನಾವ್ ಹೆಂಗೆ ಸಹಿಸ್ಕೊಂಡಾಗುತ್ತೆ? ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದುಡ್ಡು ಕಾಸೇನಾದ್ರು ಹಿಂದುತ್ವದ ಕೆಲಸ ಮಾಡೋರು ಎಷ್ಟು ಜನ ಎಷ್ಟು ಸ್ಯಾಲ್ರಿ ತಗೋತಿದೀವಿ, ಎಷ್ಟು ಜನ ಎಷ್ಟು ಬಂಗ್ಲೆಯಲ್ಲಿದ್ದೀವಿ. ದೇಶನ ತಾಯಿ ಅನ್ಕೊಂಡು ಹೋಗ್ತಾರೆ. ಮನೇಲಿರೋ ಅಪ್ಪ ಅಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಮನೆಗೋಳು ಯಾರಿಗೂ ಬೇಡ. ಆದ್ರೂ ನಮಗೆ ಹಿಂದುತ್ವನ ಬಿಡೋ ಮನ್ಸಿಲ್ವಲ್ಲ. ನಾವ್ ಹೆಂಗ್ ಮಾರ್ಕೊಳಕ್ಕಾಗತ್ತೆ? ನಮ್ಮ ಹಿಂದುತ್ವನ ನಾವೇ ಮಾರ್ಕೊಂಡ್ರೆ ನಾವು ಬದುಕಿದ್ದು ವೇಸ್ಟ್. ಇವತ್ತು ನಿಜವಾಗ್ಲೂ ಹರ್ಷನ್ ಕಳ್ಕೊಂಡು ಇದೆಲ್ಲ ನೋಡಕ್ ತುಂಬಾ ನೋವಾಗುತ್ತೆ ನಮ್ಗೆ. ಅವನು ಅಣ್ಣ ಒಂದಿನ ಗಣಪತಿ ಹಬ್ಬದಲ್ಲಿ ಹೀಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಅವನಿಗೆ ನಾವು ಹೇಳಲ್ಲ, ಅವನು ಸುಮ್ಮನೆ ಇರ್ರಿ, ಬೇರೆಯವ್ರಿಗೆ ಹೊಡಿಬೇಡ್ರಿ ಅಂದಿದ್ದು ಅಷ್ಟೇ. ಅವನು ಬೇರೆ ಕಾರ್ಯಕರ್ತರಿಗೆ ಹೊಡಿಬೇಡ್ರಿ ಅಂದಿದ್ದಕ್ಕೆ ಎಷ್ಟು ಹೊಡೆದಿದ್ರು ಅಂದ್ರೆ ಕಾಲೆಲ್ಲ ಬಾವು ಬಂದ್ಬಿಟ್ಟಿತ್ತು. ಒಂಥರ ಸರ್ವೇ ಸಾಮಾನ್ಯ ಆಗಿದೆ. ಜೈಲ್ ಸುತ್ತೋದು, ಒಳ್ಳೆ ಕೆಲಸ ಮಾಡಿದವರೆಲ್ಲ ಜೈಲ್ ಸುತ್ತಬೇಕು, ಬೇಲಿಗೆ ಅಲಿಬೇಕು. ಬರೀ ನಾವು ಇದ್ರಲ್ಲೇ ಆಗೋಗ್ಬಿಡ್ತೀವಿ. ಅಲ್ಲ, ಅವ್ರು ಮನುಷ್ಯ ಅಲ್ವಾ? ಮನುಷ್ಯ ಹೋಗಲ್ವಾ? ಅವರು ಸಸ್ಪೆಂಡ್ ಏನಾಗಿಲ್ವಾ ಅವ್ರಿಗೆ? ಅಲ್ಲ, ನಾವು ಅದನ್ನ ನೋಡ್ಬೇಕು. ಯಾಕಂದ್ರೆ ಹರ್ಷನ್ ಟೈಮಲ್ಲಿ ಹಂಗೆ ಮಾಡಿದ್ರು, ಸಸ್ಪೆಂಡ್ ಮಾಡ್ತೀವಿ ಅಂತ ಹೆಸರಿಗೆ ಹೇಳಿದ ಅಷ್ಟೇ, ಅದೇ ಏನೂ ಆಗಿಲ್ಲ. ಈಗಲೂ ಅಷ್ಟೇ, ನಮ್ಗೇನ್ ಗೊತ್ತಾಗುತ್ತೆ? ಮಾಡ್ಲೇಬೇಕು. ಅಲ್ಲ, ಅವ್ರಿಗೆ ಅಮಾನತೆ ಮಾಡಿಸ್ಬಿಡಿ ಹೇಳ್ತೀನಿ. ಈ ತರ ಜೀವ ಏನಾದ್ರು ಹೋದ್ರೆ ಅವ್ರೇನು ಕಾರ್ಯಕರ್ತರು ಅಂದ್ರೆ ಅಷ್ಟೊಂದು ಅವರಿಗೆ. ಇವತ್ತಾದ್ರೂ ಇದು ಹಿಂಗಿದೆ. ಅವತ್ತು ನಾನು ನಮಗೆ ತೋರಿಸಿಲ್ಲ ಅದನ್ನ ಫೋಟೋ. ನನಗೆ ಬಂತು ಫಸ್ಟ್, ನಾನು ತೋರ್ಸೋಷ್ಟಿದ್ದಿಲ್ಲ.
ಅಲ್ಲ ಅಣ್ಣ, ಏನ್ ಮಾಡಿರೋ ತಪ್ಪೇನು? ಅಲ್ಲ ತಪ್ಪೇನು? ಹಂಗಾದ್ರೆ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ? ಏನ್ ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನೆಗೆಟಿವ್ ನೆಗೆಟಿವ್ ಅಂತ ಹೇಳಿ ಮಾಡಿದೆಲ್ಲ ಮಾಡಿಸ್ಕೊಳ್ಳಲ್ಲ. ಮನುಷ್ಯತ್ವ ಇದೆ. ನಮಗೆ ಗೊತ್ತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ 5 ವರ್ಷ ಹರ್ಷನ್ ಟೈಮಲ್ಲಿ ಈ ನೋವನ್ನು ಅನುಭವಿಸಿದ್ದೀವಿ ನಾವು, ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಮಾಡಿರ್ತಾರೋ ಅವರು ಹೆಂಗೆ ಅಂದರೆ, ಜೀವ ಉಳಿಸ್ಕಳಿಸಿರೋದೇ ದೊಡ್ಡ ವಿಷಯ ಅಂತ ಹೇಳ್ತೀನಿ. ರೆಡಿ ಆಗ್ತಾರೆ. ನಾವು 5 ವರ್ಷದಲ್ಲಿ ನಿಜವಾಗ್ಲೂ ಹೇಳ್ತೀವಲ್ಲ, ಚಿತ್ರ ಹಿಂಸೆ ಪಟ್ಟಿದ್ದೀವಿ. ಹಂಗಾಗಿ ನಮ್ಗೆ ನೋವೇನು ಅಂತ ಗೊತ್ತು. ಇವ್ರ ಅಪ್ಪ ಅಮ್ಮ ಅಕ್ಕ ತಂಗಿರು ಎಷ್ಟು ನೋವು ಪಡ್ತಿರ್ತಾರೆ ಅನ್ನೋದು ಗೊತ್ತು. ನಮಗೆ ಅನುಭವ ಇದು. ಮಾಡ್ತಾ ಹೋದ್ರೆ ಬೇರೆ ಮುಂದೆ ಬರಾಕು ಮಕ್ಕಳು ಹೆದರ್ತಾರೆ. ಇವತ್ತು ನಾವೇನಕ್ ಬಂದ್ವಿ ಅಂತ ಹೇಳಿದ್ರೆ, ಹರ್ಷ ಹೋಗಿದ್ದಾನೆ, ಆದ್ರೆ ಇವ್ರುಗಳಿಗೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ನಾವು ಗೌರ್ಮೆಂಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಏನನ್ನೂ ಕೇಳಿರ್ಲಿಲ್ಲ ಅಣ್ಣ. ನಮಗೆ ಕೆಲಸ ಕೊಡಿ, ಇನ್ನೊಂದು ಮತ್ತೊಂದೊಂದು ಕೇಳಿಲ್ಲ. ಕಾರ್ಯಕರ್ತರಿಗೆ ಏನು ಆಗದೆ ಇರಂಗ್ ನೋಡ್ಕೊಳ್ಳಿ ಅಂದ್ರೆ ಸರಣಿ ನೋಡಿದಿರಲ್ಲ, ಪ್ರವೀಣ್ ನೆಟ್ಟಾರು ಆಯ್ತು, ಈಗ ಇವರಾಯ್ತು, ಎಷ್ಟು ಜನಗಳು. ನಾವು ಹಿಂಗೆ ಬಿಡ್ತಾ ಹೋದ್ರೆ ಇನ್ನೇನು, ನಾವೆಲ್ಲರೂ ಒಂದಿನ ಇದೇ ಪರಿಸ್ಥಿತಿಲಿ ಇದೇ ತರ ಬೆಡ್ಡಲ್ಲಿ ಮಲಗಬೇಕಾಗತ್ತೆ ಅನ್ನಿಸ್ತಿದೆ ನನಗೆ. ಇವ್ರಂದ್ರೂ ಬದಲಾಗಲ್ಲ, ನಾವು ಬದಲಾಗ್ಬೇಕಷ್ಟೇ. ನಾವು ನಮ್ಮ ಜೊತೆಗೆ ಪ್ರತಿಯೊಬ್ರು ಬದಲಾದ್ರೇನೆ ನಮಗೆ ನಮ್ಮ ಹಿಂದುತ್ವನ ಉಳಿಸ್ಕೊಳಕ್ಕಾಗತ್ತೆ. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ನಮ್ಮ ಹಿಂದುತ್ವ, ಇವರೆಲ್ಲ ಅಪ್ಪ ಅಮ್ಮ ನೋಡಿ, ಇವಾಗ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ರೋಡಿಗೆ ಬಿದ್ದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು, ನಿಮ್ಮಂತ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಕ್ಕ ಅಂತ ಕೇಳ್ತಾ ಇರೋದು. ಅವರೆಲ್ಲ ಸ್ವಾರ್ಥಕ್ಕಾಗಿ ಬರೋ ಜನಗಳು. ನಮ್ಗೆ ಅವ್ರ ಸವಾಸ ಬೇಡ. ನಮ್ ನೋಡಿ ಇವ್ರ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂತಿರ್ತಾರೆ ಅಣ್ಣ. ನಾವ್ ಅನುಭವಿಸಿದೀವಣ್ಣ. ನಾನ್ ಹೇಳೋದೇನ್ ಗೊತ್ತಾ, ಅನುಭವಕ್ಕೂ ಬಂದ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅನುಭವ ಅವ್ರ ಮನೇಲಾಗಿ ಅವ್ರ ಮಕ್ಳಿಗಾಗತ್ತೆ ನೋಡಿ, ಒಂದೊಂದ್ ಕಳ್ಕೊಂಡು ಅವ್ರ ಮಕ್ಳಿಗೆ ಈ ತರ ಹಾಕಿ ಹೊಡಿತಾರಲ್ಲ, ಅವಾಗ ಅವ್ರಿಗೆ ಅನುಭವ ಬರುತ್ತೆ ಅಂತ. ಇಲ್ಲ, ಈ ದೌರ್ಜನ್ಯ ನಾವ್ ಹಿಂಗೆ ಸಹಿಸ್ಕೊಳ್ತಾ ಹೋದ್ರೆ ಇವತ್ತು ಹರ್ಷ ಆಯ್ತು, ನಾಳೆ ಎಲ್ಲರೂ ಆಗ್ತೀವಿ ಅನ್ಸದ್. ಬಾಯಿಂದ ಮಾತಾಡ್ತಿಲ್ಲ ಅವ್ರ ಪರಿಸ್ಥಿತಿ ನೋಡಿದ್ರೆ. ಇವತ್ತು ಅರುಣ್ ಕುಮಾರ್ ಪುತ್ತಲಿ ಅಣ್ಣ ಇಲ್ಲ ಅಂದಿದ್ರೆ ನಾವು ಅವ್ರನ್ನ ಜೀವಂತವಾಗಿ ನೋಡೋದೇ ಕಷ್ಟ ಆಗ್ತಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಆಗಿದೆ. ನಿಜವಾಗ್ಲೂ ಕಾರ್ಯಕರ್ತರು ಹಿಂದೂ ಸಮಾಜ ಗಟ್ಟಿ ಮಾಡೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ಸಮಾಜಕ್ಕೆ ಏನೋ ದ್ರೋಹ ಬಗೀತಾ ಇಲ್ಲ. ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ಏನು ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವರು ಕುಗ್ಗಲ್ಲ, ಇನ್ನೂ ಅವ್ರಿಗೆ ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ನಮ್ಮ ಅರುಣ್ ಪುತ್ತಲಿ ಅಣ್ಣ ಇರೋವರೆಗೂ ಅಂತರೂ ಯಾರೂ ಕೂಡ ಯಾವ ಕಾರ್ಯಕರ್ತರು ಮುಟ್ಟಕ್ಕೂ ಸಹ ಆಗಲ್ಲ. ಯಾಕಂದರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪ್ರತಿಯೊಬ್ಬರು ಅಣ್ಣಂದರು ಇವತ್ತು ಕರ್ನಾಟಕ ತುಂಬ ಅವ್ರು ಯಾವ ಮಟ್ಟ ಕೆಲಸ ಮಾಡ್ತಾರೆ ಅಂದರೆ, ಮನೆಗೆ ಅವ್ರು ದುಡಿತಾರೋ ಇಲ್ವೋ, ದೇಶಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ದುಡಿತಾರೆ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವ ತುಂಬ ಅಮೂಲ್ಯವಾದದ್ದು. ಅವ್ರ ಮನೆಯವ್ರಿಗಾಗಲಿ ಒಂದು ಸಮಾಜಕ್ಕಾಗಲಿ ದಯವಿಟ್ಟು ಈ ಥರ ಎಲ್ಲ ಹಿಂಸೆ ಮಾಡಿ ಅವ್ರಿಗೆ ನೀವು ಎಷ್ಟೇ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ನಾವೆಲ್ಲರೂ ನೋಡ್ದಂಗೆ ಈಗ ಪ್ರವೀಣ್ ನೆಟ್ಟಾರು ಅಣ್ಣ ಇರ್ಬೋದು, ಹರ್ಷ ಇರ್ಬೋದು, ಇನ್ನು 36 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಾವು ಇನ್ನೂ ಗಟ್ಟಿ ಆಗ್ತೀವಿ ಹೊರತು ನಾವು ಒಬ್ಬ ಮಗ ಹೋದ ಅಂತ ಇಲ್ಲ. ಒಬ್ಬ ಹೋದರೆ 1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಯಾವತ್ತಿಗೂ ನಾವು ಹಿಂದುತ್ವಕ್ಕೆ ಮೋಸ ಮಾಡಲ್ಲ. ಇನ್ನು ಎಷ್ಟೇ ಜನಕ್ಕೆ ನೀವು ಎಷ್ಟೇ ಪೆಟ್ಟು ಕೊಟ್ಟರೂ ಪರವಾಗಿಲ್ಲ, ನಾವು ಸಮಾಜನ ಗಟ್ಟಿಗೊಳಿಸ್ತೀವಿ. ಅರುಣ್ ಪುತ್ತಲಿ ಅಣ್ಣನ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಸೋತಿಲ್ಲ, ಅವ್ರು ಸೋತು ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥವ್ರು ನಿಜವಾಗ್ಲೂ ಮಾಡಲ್ಲ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಇನ್ನು ಮುಂದೇನಾದರೂ
ಅರ್ಥ ಮಾಡಿಕೊಂಡು ಬಾಳಿ ಸಮಾಜಕ್ಕೆ ನೀವು ಒಂದು ಒಳ್ಳೆ ಆಸ್ತಿಯಾಗಿ ಹಿಂದುತ್ವದ ಕೇಸರಿ ಶಾಲೆ ಹಾಕೊಂಡಿದ್ದ ಕೂಡಲೇ ಎಲ್ಲರೂ ಹಿಂದುತ್ವ ಬೆಳೆಸ್ಕೊಳ್ಳಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ನಮಗೆ ನಿಜವಾಗ್ಲೂ ತುಂಬಾ ನೋವಾಗ್ತಾ ಇದೆ. ಹರ್ಷ ಇಲ್ಲ, ಇವ್ರಗಳ ಪರಿಸ್ಥಿತಿ ನಿಮ್ಮಲ್ಲೆಲ್ಲ ಹರ್ಷ ನೋಡ್ತಾ ಇದೀವಿ. ನಿಮ್ಗಳಿಗೆ ಹಿಂಗೆ ಆಗ್ತಾ ಹೋದ್ರೆ ನಾವ್ ಹೆಂಗೆ ಸಹಿಸ್ಕೊಂಡಾಗುತ್ತೆ? ಏನ್ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದುಡ್ಡು ಕಾಸೇನಾದ್ರು ಹಿಂದುತ್ವದ ಕೆಲಸ ಮಾಡೋರು ಎಷ್ಟು ಜನ ಎಷ್ಟು ಸ್ಯಾಲ್ರಿ ತಗೋತಿದೀವಿ, ಎಷ್ಟು ಜನ ಎಷ್ಟು ಬಂಗ್ಲೆಯಲ್ಲಿ ಇದೀವಿ. ದೇಶನ ತಾಯಿ ಅನ್ಕೊಂಡು ಹೋಗ್ತಾರೆ. ಮನೇಲಿರೋ ಅಪ್ಪ ಅಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಮನೆಗಳು ಯಾರಿಗೂ ಬೇಡ, ಆದ್ರೂ ನಮಗೆ ಹಿಂದುತ್ವನ ಬಿಡೋ ಮನ್ಸಿಲ್ವಲ್ಲ. ನಾವ್ ಹೆಂಗ್ ಮಾರ್ಕೊಳಕ್ಕಾಗತ್ತೆ? ನಮ್ಮ ಹಿಂದುತ್ವ ನಾವೇ ಮಾರ್ಕೊಂಡ್ರೆ ನಾವು ಬದುಕಿದ್ದು ವೇಸ್ಟ್. ಇವತ್ತು ನಿಜವಾಗ್ಲೂ ಹರ್ಷನ್ ಕಳ್ಕೊಂಡು ಇದೆಲ್ಲ ನೋಡಕ್ ತುಂಬಾ ನೋವಾಗುತ್ತೆ ನಮ್ಗೆ. ಅವನು ಅಣ್ಣ ಒಂದಿನ ಗಣಪತಿ ಹಬ್ಬದಲ್ಲಿ ಹೀಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಅವನಿಗೆ ನಾವು ಹೇಳಲ್ಲ, ಅವ್ನು ಸುಮ್ಮನೆ ಇರ್ರಿ, ಬೇರೆಯವ್ರಿಗೆ ಹೊಡಿಬೇಡ್ರಿ ಅಂದಿದ್ದಷ್ಟೇ. ಅವನು ಬೇರೆ ಕಾರ್ಯಕರ್ತರಿಗೆ ಹೊಡಿಬೇಡ್ರಿ ಅಂದಿದ್ದಕ್ಕೆ ಎಷ್ಟು ಹೊಡೆದಿದ್ರು ಅಂದ್ರೆ ಕಾಲೆಲ್ಲ ಬಾವು ಬಂದ್ಬಿಟ್ಟಿತ್ತು. ಒಂಥರ ಸರ್ವೇ ಸಾಮಾನ್ಯ ಆಗಿದೆ. ಜೈಲ್ ಸುತ್ತೋದು, ಒಳ್ಳೆ ಕೆಲಸ ಮಾಡಿದವರೆಲ್ಲ ಜೈಲ್ ಸುತ್ತಬೇಕು, ಬೇಲಿಗೆ ಅಲಿಬೇಕು, ಬರೀ ನಾವು ಇದ್ರಲ್ಲೇ ಆಗೋಗ್ಬಿಡ್ತೀವಿ. ಅಲ್ಲ, ಅವ್ರು ಮನುಷ್ಯ ಅಲ್ವಾ? ಮನುಷ್ಯ ಹೋದಲ್ವಾ? ಅವರು ಸಸ್ಪೆಂಡ್ ಏನಾಗಿಲ್ವಾ ಅವ್ರಿಗೆ? ಅಲ್ಲ, ನಾವು ಅದನ್ನ ನೋಡ್ಬೇಕು. ಯಾಕಂದ್ರೆ ಹರ್ಷನ್ ಟೈಮಲ್ಲಿ ಹಂಗೆ ಮಾಡಿದ್ರು, ಸಸ್ಪೆಂಡ್ ಮಾಡ್ತೀವಿ ಅಂತ ಹೆಸರಿಗೆ ಹೇಳಿದ ಅಷ್ಟೇ, ಅದೇ ಏನೂ ಆಗಿಲ್ಲ. ಈಗಲೂ ಅಷ್ಟೇ, ನಮ್ಗೇನ್ ಗೊತ್ತಾಗುತ್ತೆ? ಮಾಡ್ಲೇಬೇಕು. ಅಲ್ಲ, ಅವ್ರಿಗೆ ಅಮಾನತೆ ಮಾಡಿಸ್ಬಿಡಿ ಹೇಳ್ತೀನಿ. ಈ ತರ ಜೀವ ಏನಾದ್ರು ಹೋದ್ರೆ ಅವ್ರೇನು ಕಾರ್ಯಕರ್ತರು ಅಂದ್ರೆ ಅಷ್ಟೊಂದು ಅವರಿಗೆ ಇವತ್ತಾದ್ರೂ ಇದು ಹಿಂಗಿದೆ. ಅವತ್ತು ನಾನು ನಮ್ಮಂಗೆ ತೋರಿಸಿಲ್ಲ ಅದನ್ನ ಫೋಟೋ. ನನಗೆ ಬಂತು ಫಸ್ಟ್, ನಾನು ತೋರ್ಸಕ್ಕಿದ್ದಿಲ್ಲ. ಅಲ್ಲ ಅಣ್ಣ, ಏನ್ ಮಾಡಿರೋ ತಪ್ಪೇನು? ಅಲ್ಲ, ತಪ್ಪೇನು? ಹಂಗಾದ್ರೆ ಕಾರ್ಯಕರ್ತರ ಬೆಲೆ ಇಲ್ವಾ? ಏನ್ ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನೆಗೆಟಿವ್ ನೆಗೆಟಿವ್ ಅಂತ ಹೇಳಿ ಮಾಡಿದೆಲ್ಲ ಮಾಡಿಸ್ಕೊಳ್ಳಲ್ಲ. ಮನುಷ್ಯತ್ವ ಇದೆ. ನಮಗೆ ಗೊತ್ತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ 5 ವರ್ಷ ಹರ್ಷನ್ ಟೈಮಲ್ಲಿ ಈ ನೋವನ್ನು ಅನುಭವಿಸಿದ್ದೀವಿ ನಾವು, ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಮಾಡಿರ್ತಾರವರು, ಅವರು ಹೆಂಗೆ ಅಂದರೆ ಜೀವ ಉಳಿಸ್ಕಳಿಸಿರೋದೇ ದೊಡ್ಡ ವಿಷಯ ಅಂತ ಹೇಳ್ತೀನಿ. ರೆಡಿ ಆಗ್ತಾರೆ. ನಾವು 5 ವರ್ಷದಲ್ಲಿ ನಿಜವಾಗ್ಲೂ ಹೇಳ್ತೀವಲ್ಲ, ಚಿತ್ರ ಹಿಂಸೆ ಪಟ್ಟಿದ್ದೀವಿ. ಹಂಗಾಗಿ ನಮ್ಗೆ ನೋವೇನು ಅಂತ ಗೊತ್ತು. ಇವ್ರ ಅಪ್ಪ ಅಮ್ಮ ಅಕ್ಕ ತಂಗಿರು ಎಷ್ಟು ನೋವು ಪಡ್ತಿರ್ತಾರೆ ಅನ್ನೋದು ಗೊತ್ತು. ನಮಗೆ ಅನುಭವ ಇದು. ಮಾಡ್ತಾ ಹೋದ್ರೆ ಬೇರೆ ಮುಂದೆ ಬರಕ್ಕೂ ಮಕ್ಕಳು ಹೆದರ್ತಾರೆ. ಇವತ್ತು ನಾವೇನಕ್ ಬಂದ್ವಿ ಅಂತ ಹೇಳಿದ್ರೆ, ಹರ್ಷ ಹೋಗಿದ್ದಾನೆ, ಆದ್ರೆ ಇವ್ರುಗಳಿಗೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ನಾವು ಗೌರ್ಮೆಂಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಏನನ್ನೂ ಕೇಳಿರ್ಲಿಲ್ಲ ಅಣ್ಣ. ನಮಗೆ ಕೆಲಸ ಕೊಡಿ, ಇನ್ನೊಂದು ಮತ್ತೊಂದೊಂದು ಕೇಳಿಲ್ಲ. ಕಾರ್ಯಕರ್ತರಿಗೆ ಏನು ಆಗದೆ ಇರೋ ನೋಡ್ಕೊಳ್ಳಿ ಅಂದ್ರೆ ಸರಣಿ ನೋಡಿದಿರಲ್ಲ, ಪ್ರವೀಣ್ ನೆಟ್ಟಾರು ಆಯ್ತು, ಈಗ ಇವರಾಗಿ ಎಷ್ಟು ಜನಗಳು. ನಾವು ಹಿಂಗೆ ಬಿಡ್ತಾ ಹೋದ್ರೆ ಇನ್ನೇನು, ನಾವೆಲ್ಲರೂ ಒಂದಿನ ಇದೇ ಪರಿಸ್ಥಿತಿಲಿ ಇದೇ ತರ ಬೆಡ್ಡಲ್ಲಿ ಮಲಗಬೇಕಾಗತ್ತೆ ಅನ್ನಿಸ್ತಿದೆ ನನಗೇನು. ಇವ್ರಂತೂ ಬದಲಾಗಲ್ಲ, ನಾವು ಬದಲಾಗ್ಬೇಕಷ್ಟೇ. ನಾವು ನಮ್ಮ ಜೊತೆಗೆ ಪ್ರತಿಯೊಬ್ರು ಬದಲಾದ್ರೇನೆ ನಮಗೆ ನಮ್ಮ ಹಿಂದುತ್ವನ ಉಳಿಸ್ಕೊಳಕ್ಕಾಗತ್ತೆ. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ನಮ್ಮ ಹಿಂದುತ್ವ, ಇವರೆಲ್ಲ ಅಪ್ಪ ಅಮ್ಮ ನೋಡಿ, ಇವಾಗ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ರೋಡಿಗೆ ಬಿದ್ದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು, ನಿಮ್ಮಂತ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಕ್ಕ ಅಂತ ಕೇಳ್ತಾ ಇರೋದು. ಅವರೆಲ್ಲ ಸ್ವಾರ್ಥಕ್ಕಾಗಿ ಬರೋ ಜನಗಳು. ನಮ್ಗೆ ಅವ್ರ ಸವಾಸ ಬೇಡ. ನಮ್ ನೋಡಿ, ಇವ್ರ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂತಿರ್ತಾರೆ. ಅಣ್ಣ, ನಾವ್ ಅನುಭವಿಸಿದೀವಣ್ಣ. ನಾನ್ ಹೇಳೋದೇನ್ ಗೊತ್ತಾ, ಅನುಭವಕ್ಕೂ ಬಂದ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮಾತ್ರ ಗೊತ್ತಿದೆ. ಅನುಭವ ಅವ್ರ ಮನೇಲಾಗಿ ಅವ್ರ ಮಕ್ಳಿಗಾಗತ್ತೆ ನೋಡಿ. ಒಂದೊಂದ್ ಕಳ್ಕೊಂಡು ಅವ್ರ ಮಕ್ಳಿಗೆ ಈ ತರ ಹಾಕಿ ಹೊಡಿತಾರಲ್ಲ, ಅವಾಗ ಅವ್ರಿಗೆ ಅನುಭವ ಬರುತ್ತೆ ಅಂತ. ಇಲ್ಲ, ಈ ದೌರ್ಜನ್ಯ ನಾವ್ ಹಿಂಗೆ ಸಹಿಸ್ಕೊಳ್ತಾ ಹೋದ್ರೆ ಇವತ್ತು ಹರ್ಷ ಆಯ್ತು, ನಾಳೆ ಎಲ್ಲರೂ ಆಗ್ತೀವಿ ಅನ್ಸದ್. ಬಾಯಿಂದ ಮಾತು ಹೊರಡ್ತಿಲ್ಲ ಅವ್ರ ಪರಿಸ್ಥಿತಿ ನೋಡಿದ್ರೆ. ಇವತ್ತು ಅರುಣ್ ಕುಮಾರ್ ಪುತ್ತಲಿ ಅಣ್ಣ ಇಲ್ಲ ಅಂದಿದ್ರೆ ನಾವು ಅವ್ರನ್ನ ಜೀವಂತವಾಗಿ ನೋಡೋದೇ ಕಷ್ಟ ಆಗ್ತಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಆಗಿದೆ. ನಿಜವಾಗ್ಲೂ ಕಾರ್ಯಕರ್ತರು ಹಿಂದೂ ಸಮಾಜ ಗಟ್ಟಿ ಮಾಡೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ.
ಅವರಿಗೆ ನಮ್ಮ ಸಮಾಜಕ್ಕೆ ಏನೋ ದ್ರೋಹ ಬಗೀತಾ ಇಲ್ಲ. ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ಏನು ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವರು ಕುಗ್ಗಲ್ಲ, ಇನ್ನೂ ಅವ್ರಿಗೆ ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ನಮ್ಮ ಅರುಣ್ ಪುತ್ತಲಿ ಅಣ್ಣ ಇರೋವರೆಗೂ ಅಂತರೂ ಯಾರೂ ಕೂಡ ಯಾವ ಕಾರ್ಯಕರ್ತರು ಮುಟ್ಟಕ್ಕೂ ಸಹ ಆಗಲ್ಲ. ಯಾಕಂದರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪ್ರತಿಯೊಬ್ಬರು ಅಣ್ಣಂದರು ಇವತ್ತು ಕರ್ನಾಟಕ ತುಂಬ ಅವ್ರು ಯಾವ ಮಟ್ಟ ಕೆಲಸ ಮಾಡ್ತಾರೆ ಅಂದರೆ, ಮನೆಗೆ ಅವ್ರು ದುಡಿತಾರೋ ಇಲ್ವೋ, ದೇಶಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ದುಡಿತಾರೆ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವ ತುಂಬ ಅಮೂಲ್ಯವಾದದ್ದು. ಅವ್ರ ಮನೆಯವ್ರಿಗಾಗಲಿ ಒಂದು ಸಮಾಜಕ್ಕಾಗಲಿ ದಯವಿಟ್ಟು ಈ ಥರ ಎಲ್ಲ ಹಿಂಸೆ ಮಾಡಿ ಅವ್ರಿಗೆ ನೀವು ಎಷ್ಟೇ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ನಾವೆಲ್ಲರೂ ನೋಡ್ದಂಗೆ ಈಗ ಪ್ರವೀಣ್ ನೆಟ್ಟಾರು ಅಣ್ಣ ಇರ್ಬೋದು, ಹರ್ಷ ಇರ್ಬೋದು, ಇನ್ನು 36 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಾವು ಇನ್ನೂ ಗಟ್ಟಿ ಆಗ್ತೀವಿ ಹೊರತು ನಾವು ಒಬ್ಬ ಮಗ ಹೋದ ಅಂತ ಇಲ್ಲ. ಒಬ್ಬ ಹೋದರೆ 1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಯಾವತ್ತಿಗೂ ನಾವು ಹಿಂದುತ್ವಕ್ಕೆ ಮೋಸ ಮಾಡಲ್ಲ. ಇನ್ನು ಎಷ್ಟೇ ಜನಕ್ಕೆ ನೀವು ಎಷ್ಟೇ ಪೆಟ್ಟು ಕೊಟ್ಟರೂ ಪರವಾಗಿಲ್ಲ, ನಾವು ಸಮಾಜನ ಗಟ್ಟಿಗೊಳಿಸ್ತೀವಿ. ಅರುಣ್ ಪುತ್ತಲಿ ಅಣ್ಣನ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಸೋತಿಲ್ಲ, ಅವ್ರು ಸೋತು ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥವ್ರು ನಿಜವಾಗ್ಲೂ ಮಾಡಲ್ಲ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಇನ್ನು ಮುಂದೇನಾದರೂ ಅರ್ಥ ಮಾಡಿಕೊಂಡು ಬಾಳಿ ಸಮಾಜಕ್ಕೆ ನೀವು ಒಂದೊಳ್ಳೆ ಆಸ್ತಿಯಾಗಿ ಹಿಂದುತ್ವದ ಕೇಸರಿ ಶಾಲೆ ಹಾಕೊಂಡಿದ್ದ ಕೂಡಲೇ ಎಲ್ಲರೂ ಹಿಂದುತ್ವ ಬೆಳೆಸ್ಕೊಳ್ಳಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು, ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ನಮಗೆ ನಿಜವಾಗ್ಲೂ ತುಂಬಾ ಹರ್ಷ ಇಲ್ಲ, ಇವ್ರಗಳ ಪರಿಸ್ಥಿತಿ ನಿಮ್ಮಲ್ಲೆಲ್ಲ ಹರ್ಷ ನೋಡ್ತಾ ಇದೀವಿ. ನಿಮ್ಗಳಿಗೆ ಹಿಂಗೆ ಆಗ್ತಾ ಹೋದ್ರೆ ನಾವ್ ಹೆಂಗೆ ಸಹಿಸ್ಕೊಂಡಾಗುತ್ತೆ? ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ದುಡ್ಡು ಕಾಸು ಏನಾದ್ರು ಹಿಂದುತ್ವದ ಕೆಲಸ ಮಾಡೋರು ಎಷ್ಟು ಜನ ಎಷ್ಟು ಸ್ಯಾಲ್ರಿ ತಗೋತಿದೀವಿ, ಎಷ್ಟು ಜನ ಎಷ್ಟು ಬಂಗ್ಲೆಯಲ್ಲಿ ಇದೀವಿ. ದೇಶನ್ ತಾಯಿ ಅನ್ಕೊಂಡು ಹೋಗ್ತಾರೆ. ಮನೇಲಿರೋ ಅಪ್ಪ ಅಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಮನೆಗಳು ಯಾರಿಗೂ ಬೇಡ, ಆದ್ರೂ ನಮಗೆ ಹಿಂದುತ್ವನ ಬಿಡೋ ಮನ್ಸಿಲ್ವಲ್ಲ. ನಾವ್ ಹೆಂಗ್ ಮಾರ್ಕೊಳಕ್ಕಾಗತ್ತೆ? ನಮ್ಮ ಹಿಂದುತ್ವ ನಾವೇ ಮಾರ್ಕೊಂಡ್ರೆ ನಾವು ಬದುಕಿದ್ದು ವೇಸ್ಟ್. ಇವತ್ತು ನಿಜವಾಗ್ಲೂ ಹರ್ಷನ್ ಕಳ್ಕೊಂಡು ಇದೆಲ್ಲ ನೋಡಕ್ ತುಂಬಾ ನೋವಾಗುತ್ತೆ ನಮ್ಗೆ. ಅವನು ಅಣ್ಣ ಒಂದಿನ ಗಣಪತಿ ಹಬ್ಬದ ಹೀಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಅವನಿಗೆ ನಾವು ಹೇಳಲ್ಲ, ಅವ್ನು ಸುಮ್ಮನೆ ಇರ್ರಿ, ಬೇರೆಯವ್ರಿಗೆ ಹೊಡಿಬೇಡ್ರಿ ಅಂದಿದ್ದಷ್ಟೇ. ಅವನು ಬೇರೆ ಕಾರ್ಯಕರ್ತರಿಗೆ ಹೊಡಿಬೇಡ್ರಿ ಅಂದಿದ್ದಕ್ಕೆ ಎಷ್ಟು ಹೊಡೆದಿದ್ರು ಅಂದ್ರೆ ಕಾಲೆಲ್ಲ ಬಾವು ಬಂದ್ಬಿಟ್ಟಿತ್ತು. ಒಂಥರ ಸರ್ವೇ ಸಾಮಾನ್ಯ ಆಗಿದೆ. ಜೈಲ್ ಸುತ್ತೋದು, ಒಳ್ಳೆ ಕೆಲಸ ಮಾಡಿದವರೆಲ್ಲ ಜೈಲ್ ಸುತ್ತಬೇಕು, ಬೇಲಿಗೆ ಅಲಿಬೇಕು, ಬರೀ ನಾವು ಇದ್ರಲ್ಲೇ ಆಗೋಗ್ಬಿಡ್ತೀವಿ. ಅವ್ರು ಮನುಷ್ಯ ಅಲ್ವಾ? ಮನುಷ್ಯ ಹೋದಲ್ವಾ? ಸಸ್ಪೆಂಡ್ ಏನಾಗಿಲ್ವಾ ಅಲ್ಲ, ನಾವು ಅದನ್ನ ನೋಡ್ಬೇಕು. ಯಾಕಂದ್ರೆ ಹರ್ಷನ್ ಟೈಮಲ್ಲಿ ಹಂಗೆ ಮಾಡಿದ್ರು, ಸಸ್ಪೆಂಡ್ ಮಾಡ್ತೀನಿ ಅಂತ ಹೆಸರಿಗೆ ಹೇಳಿದ್ದ ಅಷ್ಟೇ, ಅದೇ ಏನೂ ಆಗಿಲ್ಲ. ಈಗಲೂ ಅಷ್ಟೇ, ನಮ್ಗೇನ್ ಗೊತ್ತಾಗುತ್ತೆ? ಮಾಡ್ಲೇಬೇಕಲ್ಲ, ಅವ್ರಿಗೆ ಅಮಾನತೆ ಮಾಡಿಸ್ಬಿಡಿ. ಹೇಳ್ತೀನಿ, ಈ ತರ ಜೀವ ಏನಾದ್ರು ಹೋದ್ರೆ ಅವ್ರೇನು ಕಾರ್ಯಕರ್ತರು ಅಂದ್ರೆ ಅಷ್ಟೊಂದು ಅವರಿಗೆ ಇವತ್ತಾದ್ರೂ ಇದು ಹಿಂಗಿದೆ. ಅವತ್ತು ನಾನು ನಮ್ಮಂಗೆ ತೋರಿಸಿಲ್ಲ ಅದನ್ನ ಫೋಟೋ. ನನಗೆ ಬಂತು ಫಸ್ಟ್, ನಾನು ತೋರಿಸೋಷ್ಟಿದ್ದಿಲ್ಲ. ಅಲ್ಲ ಅಣ್ಣ, ಏನ್ ಮಾಡಿರೋ ತಪ್ಪೇನು? ಅಣ್ಣ ತಪ್ಪೇನು? ಹಂಗಾದ್ರೆ ಕಾರ್ಯಕರ್ತರ ಬೆಲೆ ಇಲ್ವಾ? ಏನ್ ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನೆಗೆಟಿವ್ ಅಂತ ಮಾಡಿದೆಲ್ಲ ಮಾಡಿಸ್ಕೊಳ್ಳಲ್ಲ. ನಮಗೆ ಗೊತ್ತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ 5 ವರ್ಷ ಹರ್ಷನ್ ಟೈಮಲ್ಲಿ ಈ ನೋವನ್ನು ಅನುಭವಿಸಿದ್ದೀವಿ ನಾವು, ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಮಾಡಿರ್ತಾರವರು, ಅವರು ಹೆಂಗೆ ಅಂದರೆ ಜೀವ ಉಳಿಸ್ಕಳಿಸಿರೋದೇ ದೊಡ್ಡ ವಿಷಯ ಅಂತ ಹೇಳ್ತೀನಿ. ರೆಡಿ ಆಗ್ತಾರೆ. ನಾವು 5 ವರ್ಷದಲ್ಲಿ ನಿಜವಾಗ್ಲೂ ಅವರಿಗೆಲ್ಲ ಚಿತ್ರ ಹಿಂಸೆ ಪಟ್ಟಿದ್ದೀವಿ. ಹಂಗಾಗಿ ನಮ್ಗೆ ನೋವೇನು ಅಂತ ಗೊತ್ತು. ಇವ್ರ ಅಪ್ಪ ಅಮ್ಮ ಅಕ್ಕ ತಂಗಿರು ಎಷ್ಟು ನೋವು ಪಡ್ತಿರ್ತಾರೆ ಅನ್ನೋದು ಗೊತ್ತು. ನಮಗೆ ಅನುಭವ ಇದು.
ಬೇರೆ ಮುಂದೆ ಬರಕ್ಕೂ ಮಕ್ಕಳು ಹೆದರ್ತಾರೆ. ನಿಜವಾಗ್ಲೂ ತಂದೆ ತಾಯಿ ಕಳಿಸ್ತಾರೆ ಹೇಳಿ ನೋಡಿ. ಇವತ್ತು ನಾವೇನಕ್ ಬಂದ್ವಿ ಅಂತ ಹೇಳಿದ್ರೆ ಹರ್ಷ ಹೋಗಿದ್ದಾನೆ, ಆದ್ರೆ ಇವ್ರುಗಳಿಗೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ನಾವು ಗೌರ್ಮೆಂಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಏನನ್ನೂ ಕೇಳಿರ್ಲಿಲ್ಲ ಅಣ್ಣ, ನಮಗೆ ಕೆಲಸ ಕೊಡಿ ಇನ್ನೊಂದು ಮತ್ತೊಂದೊಂದು ಕೇಳಿಲ್ಲ. ಕಾರ್ಯಕರ್ತರಿಗೆ ಏನು ಆಗದೆ ಇರೋಂಗ್ ನೋಡ್ಕೊಳ್ಳಿ ಅಂದ್ರೆ ಸರಣಿ ನೋಡಿದಿರಲ್ಲ, ಪ್ರವೀಣ್ ನೆಟ್ಟಾರು ಆಯ್ತು, ಈಗ ಇವರಾಗಿ ಎಷ್ಟು ಜನಗಳು. ನಾವು ಹಿಂಗೆ ಬಿಡ್ತಾ ಹೋದ್ರೆ ಇನ್ನೇನು ನಾವೆಲ್ಲರೂ ಒಂದಿನ ಇದೇ ಪರಿಸ್ಥಿತಿಲಿ ಇದೇ ತರ ಬೆಡ್ಡಲ್ಲಿ ಮಲಗಬೇಕಾಗತ್ತೆ ಅನ್ನಿಸ್ತಿದೆ ನಮ್ಗೆ. ಇವ್ರಂದ್ರೂ ಬದಲಾಗಲ್ಲ, ನಾವು ಬದಲಾಗ್ಬೇಕಷ್ಟೇ. ನಾವು ನಮ್ಮ ಜೊತೆಗೆ ಪ್ರತಿಯೊಬ್ರು ಬದಲಾದ್ರೇನೆ ನಮ್ಗೆ ನಮ್ಮ ಹಿಂದುತ್ವನ ಉಳಿಸ್ಕೊಳಕ್ ಆಗದು. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ನಮ್ಮ ಹಿಂದುತ್ವ ಇವರೆಲ್ಲ ಅಪ್ಪ ಅಮ್ಮ ನೋಡಿ, ಇವಾಗ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ರೋಡಿಗೆ ಬಿದ್ದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು, ನಿಮ್ಮಂತ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಕ್ಕ ಅಂತ ಕೇಳ್ತಾ ಇರೋದು. ಅವರೆಲ್ಲ ಸ್ವಾರ್ಥಕ್ಕಾಗಿ ಬರೋ ಜನಗಳು. ನಮ್ಗೆ ಅವ್ರ ಸವಾಸ ಬೇಡ. ನಮ್ ನೋಡಿ ಇವ್ರ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂತಿರ್ತಾರೆ ಅಣ್ಣ. ನಾವ್ ಅನುಭವಿಸಿದೀವಣ್ಣ. ನಾನ್ ಹೇಳೋದೇನ್ ಗೊತ್ತಾ, ಅನುಭವಕ್ಕೂ ಬಂದ್ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮಾತ್ರ ಗೊತ್ತಿದೆ ಅನುಭವ ಅವ್ರ ಮನೇಲಾಗಿ ಅವ್ರ ಮಕ್ಳಿಗಾಗತ್ತೆ ನೋಡಿ, ಒಂದೊಂದ್ ಕಳ್ಕೊಂಡು ಅವ್ರ ಮಕ್ಳಿಗೆ ಈ ತರ ಹಾಕಿ ಹೊಡಿತಾರಲ್ಲ, ಅವಾಗ ಅವ್ರಿಗೆ ಅನುಭವ ಬರುತ್ತೆ ಅಂತ. ಇಲ್ಲ ಈ ದೌರ್ಜನ್ಯ ನಾವ್ ಹಿಂಗೆ ಸಹಿಸ್ಕೊಳ್ತಾ ಹೋದ್ರೆ ಇವತ್ತು ಹರ್ಷ ಆಯ್ತು, ನಾಳೆ ಎಲ್ಲರೂ ಆಗ್ತೀವಿ ಅನ್ಸದ್. ಬಾಯಿಂದ ಮಾತು ಹೊರಡ್ತಿಲ್ಲ ಅವ್ರ ಪರಿಸ್ಥಿತಿ ನೋಡಿದ್ರೆ. ಇವತ್ತು ಅರುಣ್ ಕುಮಾರ್ ಪುತ್ತಲಿ ಅಣ್ಣ ಇಲ್ಲ ಅಂದಿದ್ರೆ ನಾವು ಅವ್ರನ್ನ ಜೀವಂತವಾಗಿ ನೋಡೋದೇ ಕಷ್ಟ ಆಗ್ತಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಹಾಗಿದೆ. ನಿಜವಾಗ್ಲೂ ಕಾರ್ಯಕರ್ತರು ಹಿಂದೂ ಸಮಾಜ ಗಟ್ಟಿ ಮಾಡೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ಸಮಾಜಕ್ಕೆ ಏನೋ ದ್ರೋಹ ಬಗೀತಾ ಇಲ್ಲ. ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ಏನು ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವರು ಕುಗ್ಗಲ್ಲ, ಇನ್ನೂ ಅವ್ರಿಗೆ ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ನಮ್ಮ ಅರುಣ್ ಪುತ್ತಲಿ ಅಣ್ಣ ಇರೋವರೆಗೂ ಅಂತರೂ ಯಾರೂ ಕೂಡ ಯಾವ ಕಾರ್ಯಕರ್ತರು ಮುಟ್ಟಕ್ಕೂ ಸಹ ಆಗಲ್ಲ. ಯಾಕಂದರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪ್ರತಿಯೊಬ್ಬರು ಅಣ್ಣಂದ್ರು ಇವತ್ತು ಕರ್ನಾಟಕ ತುಂಬ ಅವ್ರು ಯಾವ ಮಟ್ಟ ಕೆಲಸ ಮಾಡ್ತಾರೆ ಅಂದರೆ, ಮನೆಗೆ ಅವ್ರು ದುಡಿತಾರೋ ಇಲ್ವೋ, ದೇಶಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ದುಡಿತಾರೆ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವ ತುಂಬ ಅಮೂಲ್ಯವಾದದ್ದು. ಅವ್ರ ಮನೆಯವ್ರಿಗಾಗಲಿ ಒಂದು ಸಮಾಜಕ್ಕಾಗಲಿ ದಯವಿಟ್ಟು ಈ ಥರ ಎಲ್ಲ ಹಿಂಸೆ ಮಾಡಿ ಅವ್ರಿಗೆ ನೀವು ಎಷ್ಟೇ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ನಾವೆಲ್ಲರೂ ನೋಡ್ದಂಗೆ ಈಗ ಪ್ರವೀಣ್ ನೆಟ್ಟಾರು ಅಣ್ಣ ಇರ್ಬೋದು, ಹರ್ಷ ಇರ್ಬೋದು, ಇನ್ನು 36 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಾವು ಇನ್ನೂ ಗಟ್ಟಿ ಆಗ್ತೀವಿ ಹೊರತು ನಾವು ಒಬ್ಬ ಮಗ ಹೋದ ಅಂತ ಇಲ್ಲ. ಒಬ್ಬ ಹೋದರೆ 1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಯಾವತ್ತಿಗೂ ನಾವು ಹಿಂದುತ್ವಕ್ಕೆ ಮೋಸ ಮಾಡಲ್ಲ. ಇನ್ನು ಎಷ್ಟೇ ಜನಕ್ಕೆ ನೀವು ಎಷ್ಟೇ ಪೆಟ್ಟು ಕೊಟ್ಟರೂ ಪರವಾಗಿಲ್ಲ, ನಾವು ಸಮಾಜನ ಗಟ್ಟಿಗೊಳಿಸ್ತೀವಿ. ಅರುಣ್ ಪುತ್ತಲಿ ಅಣ್ಣನ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಸೋತಿಲ್ಲ, ಅವ್ರು ಸೋತು ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಯಾರು ಮಾಡಿದ್ದಾರೆ ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥವ್ರು ನಿಜವಾಗ್ಲೂ ಮಾಡಲ್ಲ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಇನ್ನು ಮುಂದೇನಾದರೂ ಅರ್ಥ ಮಾಡಿಕೊಂಡು ಬಾಳಿ, ಸಮಾಜಕ್ಕೆ ನೀವು ಒಂದೊಳ್ಳೆ ಆಸ್ತಿಯಾಗಿ, ಹಿಂದುತ್ವದ ಕೇಸರಿ ಶಾಲೆ ಹಾಕೊಂಡಿದ್ದ ಕೂಡಲೇ ಎಲ್ಲರೂ ಹಿಂದುತ್ವ ಬೆಳೆಸ್ಕೊಳ್ಳಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು, ಅದನ್ನು ಗಮನದಲ್ಲಿಟ್ಕೊಂಡು